ಹಾಯ್ ಹಲೋ ನಮಸ್ತೆ ಮಾತಾಡಲಿ ಮತ್ತೆ ಏನು ಚಲೋ ಸೌಖ್ಯತೆ ಯಾನಂತೂ ಮಸ್ತ್ ಹುಷಾರಿಲ್ಲ ನೀನು ಪಂಡದ ಅಭ್ಯಾಸ ಆದೈತೆ ಬಾಯ್ಪಾಠ ಆಯ್ತು ಅವೇ ನೀ ಪನ್ನೊಂದಿಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಬಿರ್ವಾಸ್ ಕಾಂಡೆನಿ ಏನು ವಾರಂದತೆ ಮೂರು ಕಾಂಡೆ ಬಿದ್ದಾಡ್ದು ಪೋಂದಿಲ್ಲಲು ಈಗಗೋಸ್ಕರ ವೀಡಿಯೋ ಮಂತ್ಕೊಂಡು ಪಂಡದ ಅತ್ತವೆ ಎನ್ನ ಕಾಂಡದ ಒಂಜಿ ಬೇಲೆ ಅಂದುವೆ ಲಕ್ಕೋಡು ಚಾಮತ ಪರ್ದೆ ಬೊಕ್ಕ ಒಂಜಿ ತರೆಗಾಟದು ಬೊಕ್ಕೈನ ಅಡಿಗೆ ಮತ್ತೆ ಸ್ಟಾರ್ಟ್ ಮೂಲ್ತುಲಿಗೆ ಕುಜ್ಜಲು ಇದು ಪೂರನ ಕುಜಲು ಅಂತೆ ಕೋಡಿ ಅದ ತೆಲುಪುಲಕ ಅಂಡ ದಪ್ಪ ಬತ್ತಲು ದಪ್ಪ ಬತ್ತಿ ಬೊಕ್ಕ ಕುಜಲು ಇಂಜಿನಿಯ ಉಂಡು ನರಕ ಚಪ್ಪರಬೇಕು ಡಬ್ಬಿ ಉಂಡು ಈಗ ದಾದ ಒಂಜಿ ಕಟ್ಟದು ಅಂತ ಬೊಕ್ಕ ಪಂಟ ದಾದ ಈತ ಬಿತ್ತು ಬಂದು ಉಣ್ಣ ಅಮ್ಮ ಪಪ್ಪ ಕೈ ಈ ತಂಡ ಅಂತ ಜಸ್ಟ್ ಬರ್ತಾಯಿದ್ದು ಅಂತ ಅಂತ ಬರ್ತಾ ಇಂಥ ಯೋಜನೆ ಮೊನ್ನೆ ಶುಕ್ರ ಯೋಜನೆ ನಾನು ಮೊನ್ನೆ ಕಾವೇಡ ಮುಂಚಿ ಆರ್ಡ್ರ್ ಬಂದಿದ್ದೆ ಗರ್ತಕನ ಕೋಜಿಕ್ ಆ್ಯಸಿಡ್ ಫೇಸ್ ವಾಶ್ ಪಂಡದು ನೆಟ್ ಡಾರ್ಕ್ ಸರ್ಕಲ್ ಡಾರ್ಕ್ ಸ್ಪಾಟ್ಸ್ ಬಂದದ್ದು ಒಟ್ಟೆ ಪುಣದ ಕೆಪ್ಪೆ ದೋಸೆ ನೀರು ದೋಸೆ ಎಲ್ಲ ಒಟ್ಟೆ ಪುಣದ ಅವಿಕ್ಕೊಂದು ಎಟ್ಟೆ ಟರ್ಮರಿಕ್ ಆ್ಯಸಿಡ್ ఒక బ్రైట్ స్కిన్ నాన్ డ్రైయింగ్ ಫಾರ್ಮುಲಾ ಆಲ್ ಸ್ಕಿನ್ ಟೈಪು ಎಡ್ಡು మీకు ಮಸ್ತ್ ಇಷ್ಟ ಅಂಚ ಐದು ಮೇನ್ ಪಾಡೊಂದು ಇತ್ತಿನ ಒಂದು ನ್ಯಾಚುರಲ್ ಬಂದಿದ್ದು ಒಂದು ಏನು ಪಾಡದಿತ್ತೆ ಪಪ್ಪಾಯದ ಅವಳು ಮಸ್ತ್ ಮೋನಿಕ್ ಎಫೆಕ್ಟ್ ಅಂಡಿಂಗು ಮಸ್ತ್ ಒಂಜಿ ಹೆಡ್ ಹ್ಯಾಂಡ್ ಈತ ಮತ್ತು ಪಾಡ್ಡ ಎನ್ನ ಇಂಗಿತ ಬೇಲೆ ಮುಗಿಂಡು ಅದನ್ನೆಲ್ಲ ಮುಚ್ಚಿ ಈತಿರಿ ಯಾವ ಅಂಚೆಲ್ಲ ಬಣ್ಣ ಪಾಡುಗ ಮೊನ್ನೆಂತ ಬ್ರೈಟ್ ತೋಜಲ್ ಬಂದಿದ್ದು ಒಂಚೂರು ಏನು ಪಾಡು ನಾವೆಲ್ಲದಿಲ್ಲ ಬೇತ ಊಲ ಪಕ್ಷೇನು ವೈಟ್ ಆನ್ ಪಾಡ ಜಾಸ್ತಿ ಈತ ಬಾರಲಿ ಈತ ಇದನ್ನು ರೆಡಿ ಆಂಡು ನನ್ನ ಬೇಲೆ ಉಂಡು ಡ್ರೆಸ್ ಗಂದೆ ಅವೇನು ಮಿಷನ್ ಹಾಕೋಡು ನೈಟಿ ಅಮ್ಮಗೊಂದು ನೈಟಿ ಇಂಕೊಂಜ ನೈಟಿ ಚೂರ್ದಾರ ಉಂಡು ಮಿಷನ್ ಹಾಕೋಡು ಎಲ್ಲ ಶನಿವಾರ ಆಯ್ತಾರ ಎಂಕಲ ಕೋಲೆ ಮಾತ ಬೆಲೆ ಬೇಕು ಕೋಲದು ಕೊಡ್ದಬ್ಬ ಕೋಲ ಗುಲಿಗೆ ಕೋಲು ಉಂಟು ರಾವು ಗುಲಿಗದ ಕೋಲ ಅಂಚ ಬುಕ್ಕದ ಐಟಮ್ಸ್ ಪಾದಿ ಆನೆ ಇಲ್ಲಡು ಮಂತದಿ ತೂಕಟ್ರೆ ಆಂಡು ನಾನು ನಿಜಾದ್ಲು ಬಂದ್ಪೆ 71 kg ಇತ್ತೆ ವೆಯ್ಟ್ ಲಾಸ್ ಆ್ಯಂಡ್ 76 ಇತ್ತೆ 76 ಏನು ಅಂಚ ನನ್ನ ಇತ್ತೆ ಕೂಡ ಒಂಜು ಇನಿ ಕೋಡೆ ಮಂತದ್ದು ನನ್ನ ಮನ್ಪು ಜನ ಬರ್ಪಿನ ಹೊರಡೆನು ಚೆಕ್ ಮನ್ಪೆ ಕೂಡ 4 kg ಲಾಸ್ ಆಪೇನೆ ಎಲ್ಪ ಮುಟ್ಟ ಬರ್ಪೆ ಯಾಂಕ್ 65 ಬರೋಡು ವೆಯ್ಟ್ ಗೇನ್ ಆತುಪ್ಪೋಡು ಜಾಸ್ತಿ ಉಪ್ಪೆರ ಬಲ್ಲಿ ಲೈಕ್ ಒಕ್ಕ ಏನು ಮಂತಿನ ಪ್ರಾಡಕ್ಟ್ ಶುಗರ್ಗೆ ಎಫೆಕ್ಟ್ ಇಜ್ಜಿ ಶುಗರ್ ಕಮ್ಮಿ ಹಾಕೊಂಡು ಥೈರಾಯ್ಡ್ಲು ಇತ್ತದೆಲ್ಲ ಕಮ್ಮಿ ಹಾಕೊಂಡು ಅಂಚೆಗೆ ಬೊಕ್ಕ ದಾದ ಗಂಟು ಬೇನೆ ಮೀಕೆ ಬೇನೆ ಪುಡು ಬೊಕ್ಕ ಮೋಷನ್ ಮಸ್ತ್ ಪ್ರಾಬ್ಲಮ್ ಕೆಲವರಿಗೆ ಬಟ್ ಮೋಷನ್ ಪೋಪಿಜಿ ಕಾಂಡೆ ಏನಾಗ ಗಟ್ಟಿ ಅಂತ ಇದಾಗ್ಬಿಡು ಬಪ್ಪಂಕಾಯಿ ಹೌದು ಆಯ್ತು ಡ್ರೈ ಫ್ರೂಟ್ ಪೋಂಡು ಮೊನ್ನೆ ಬಂದ ಅಮ್ಮ ಐಕೆ ಪಂದ ವರ್ಷ ನಾನು ಅವು ಆಡುಡು ಡ್ರೈ ಫ್ರೂಟ್ ಬೋಣೆನ್ನ ತುಂಡ ನಾನು ಕಂಜು ಮಲ್ಲ ಕಣಪೆ ಉದ್ದದ ಸ್ಟ್ಯಾಂಡ್ ಈತೆತ್ತ ಅವರು ಉಂಡು ಬರ್ ನೈಟ್ ಬರ್ಕೊಂಡತಿ ಅವಿಟ್ಟು ದಿಯ ರೆಡ್ ಆ್ಯಪ್ ನಮ್ಮ ಓಲ್ ಫೋನಾಗಲ ಪತ್ತಂಬೋದು ಸೇರ್ತ ದೀವಲಿ ಅಜ್ಜ ವೆಯ್ಟ್ ಲಾಸ್ ಮಂತಲ್ಲ ಶುಗರ್ ಕಮ್ಮಿ ಹಾಕೊಂಡು ಥೈರಾಯ್ಡ್ ಕಮ್ಮಿ ಆಗುತ್ತೆ ಏನೊಂಜಿ ವೆಯ್ಟ್ ಲಾಸ್ ಕೊಡಿ ನೀನು ಕೆಲವು ಚೂರು ಮಸ್ತ್ ತೋರಿಸಿದ್ರೆ ನಾನು ಯಾನೇ ಇಲ್ಲ ಮಂತದ್ದು ಅವೇನು ಪರೊಂದಿಲ್ಲ ಅಡ್ಡೆ ರಿಸಲ್ಟ್ ತೆಗೆದ್ರೆ ಈಗ ಏನು ಮುರಣಿ ಏನು ಸತ್ಯ ಪನ್ನಡ ಎನ್ನ ವೆಯ್ಟ್ ಏತಾತನ ಬಂದು ಪನ್ಪೆ ಫಸ್ಟ್ ಡೇ ವೆಯ್ಟ್ ಇತ್ತೀನಿ ಇಲ್ಲಡು ಕುಲ್ದು ಇದು ಏನು ಪೊಡಿ ಕರ್ಪುನೆ ದುಂಬು ಎನ್ನ ವೆಯ್ಟ್ ಇತ್ತೀನಿ
79 ಇತ್ತು 79 ಇತ್ತು ಅಂಚೆ 79ದ್ದು ಎಂಕ್ ಶಾಕ್ ಅಂಡು ಮಂಡೆ ಬೋದೆ ಅವ ರೀತು ನಲ ಅಂಡ ಇಂಚಿನ ಮಾತು ತಮ್ಮಸ ಮನ್ಪುನೆಕ್ಲೆ ಯಾನು ಆಪನೆಕ್ಕೆಲ್ಲ ಪಂಡದು ಅಂಚಿ ಮಂತದ್ದು ಪೊಡಿ ಮಂತದ್ದು ಅವು ಒಂಜಿ ವಾರ ಮುಟ್ಟ ಅನ್ನು ವೈಟ್ ಚೆಕ್ ಮಾಡ್ಬೇಕು ಕೂತಿಜಿ ಅಲ್ತಿರ್ಬೇಕು ಪರ್ದಾಯಕ ವೆಯ್ಟ್ ಚೆಕ್ ಮಂತೆ ವೆಯ್ಟ್ ಚೆಕ್ ಮಾಡ್ಬೇಕು ಶಾಕ್ ಅಂಡು 79ದ್ದು ಮೂಜಿ ಬಣ್ಣ 76 ಎತ್ತಾನು 79 ಇತ್ತದು 3 kg ವೆಯ್ಟ್ ಲಾಸ್ ಕೋಡೆ ಬರ್ತದೆ ಅದು ವೆಯ್ಟ್ ಚೆಕ್ ಮಂತೆ ತಾಜಿಲ್ಲ ವಸ್ತು ಖುಷಿ ಆಗೋದು ನಾನು ಒಂಜಿ ವಾರಕ್ಕೆ 3 kg ಲಾಸ್ ಆಪನ್ ಬಂದಾಂಡ ದಾಯ ಬಿಡ್ಬಿನಿ ಅವೆಲ್ಲಿ ಕಂಟಿನ್ಯೂ ಮನ್ಪೇರು ನಾನು 3 kg ಅಂದರೆ 73 ಆಪೇದು ಕೊಂಚ 70 ಆಪೆ ಎಂಕ್ ವೆಯ್ಟ್ 65 ಮುಟ್ಟ ಒಪ್ಪೊಡು ಬಂದು ಮಸ್ತ್ ಆಸೆ 65 kg ಮಿನಿಮಮ್ 5 ಜಾಸ್ತಿ ಕಮ್ಮಿ ಆರ ಬಲ್ಲಿ ಜಾಸ್ತಿ ಆರ ಬಲ್ಲಿ ಅವು ನಮಗೂ ಬಾಡಿಗೆ ಹೈಟ್ ಮಾತ್ರ ಯಾನ್ ಮನ್ಪುನ ಬೊಡಿ ಶುಗರ್ ಆವಡು ಪಕ್ಕ ಥೈರಾಯ್ಡ್ಗೆ ಆವಡು ಮಸ್ತ್ ಎಡ್ಡೆ ಬೊಡಿ ಒಂದು ಏಳೆಮ್ಮ ಬಗೆಯನ್ನು ಇಟ್ಟು ಪಾಡುವೆನು ಮಂತ ದೀತೆನು ಸಾಧಾರಣ ಖಾಲಿ ಮಂತ ನಿಮಿಷ ಈ ಪೊಡಿ ಒಂದು ಯಾನು ಇಲ್ಲಡೆ ಮಂದಿರ ಘಾಟುಂಡು ಮಾತ್ರ ಪೂರ ಬಾರ್ದು ದೀತೆತ್ತು ಒಂಜಿ ಡಬ್ಬೆ ಬೇತನೆ ಮಂದಿತ್ತೆ ಒಂದು ಒಂಜಿ ಕಾಂಡ ಬೆಯ್ಯ ಎದೆತ್ತೊನ್ನೆ ಅಮ್ಮ ಕಾಂಡೆ ಬೆಯ್ಯ ಅಂದೆತ್ತೊನ್ನೆ ಕಾಂಡೆ ಬೆಯ್ಯ ಎದೆತ್ತೊಂಡೆ ಕಾಂಡೆ ಖಾಲಿ ಬಂಜಿಗೆ ಬೆಚ್ಚ ನೀರು ಬಾರ್ದು ಅರ್ಧ ಲಿಂಬೆ ಪುಂಟದು ಪರ್ಪೆ ಅಲ್ಲಿ ಒಕ್ಕ 1 ಗಂಟೆ ಮಟ್ಟ ದಾಲ ತಿನ್ಪು ಜಾರಿ ಬಕ್ಕ ತಿನ್ನೋಡು ಲೈಟ್ ವೈಟ್ ಫುಡ್ಡು ಯಾನಿ ಪದಂಗಿ ಮಂತ ಅಂಚ ತಿನ್ನಲ ತಿನ್ಪೇಜಿನ ಹೆಜ್ಜೆ ಅಲ್ಲಿ ಒಕ್ಕ ಮಧ್ಯಾಹ್ನ ಒಂಜಿ ಟೈಮ್ ಗೊಂಜಿ 1 ಗಂಟೆ ಅಂದಾಗ ಮನಸ್ಸು ಅಲ್ಲಿ ಒಕ್ಕ ಬಯ್ಯ ಗೊಂಜಿ ಚಾ ಪರ್ಪೆ ಖಾಲಿ ಚಾ ತಿಂದಜ್ಜಿ ಬುಕ್ಕಲ ಜೋರು ಬಡ ಪುಂಡ ಯಾಂದಾದ ರೂಪಾಯಿ 5 ಗಂಟೆಗೆ ಅವು ಪೊಡಿದೆತ್ತದ್ದು ಪರ್ಪೆ ನೀರು ಕಲತ್ತದು ಪರ್ದು ರಾತ್ರಿಗೆ ಬಯ್ಯಗೆ ಲಿಂಬೆ ಪಾಡ್ಜಿ 1 ಗ್ಲಾಸ್ ಅವೆನ್ನ ಬೆಚ್ಚ ಕಲತ್ತು 1 ಚಮಚ ಪಾಡ್ದು ಪರ್ಪೆ ಬೊಕ್ಕ 2 ಗಂಟೆದು ಬೊಕ್ಕ 7:30 ಗಂಟೆ ನನಗೆ ದಾದ ಬಂಡ ಒಂಜಿ ರಾಗಿ ರೊಟ್ಟಿ ತಿಕ್ಕೊಂಡು ಅಂಗಡಿ ಅವಿನ ಅನ್ಕಂತದ್ದು ಇದಿತ್ತೆ ಆಯ್ತಾ ಅರ್ಧ ಇಜಿನ ಒಂಜಿ ರಸಕ್ಕೆ ಪಾರು ತಿನ್ಪೆ ಅದು ಬೊಕ್ಕ ದಾಲ್ ಅವೀಟೇ ಇತ್ತೆ ಅಂಚ ಒಂಥರ ಬೇಗ ಹಿಂಗೆ ಬೊಕ್ಕ ಎಣ್ಣೆ ತಿಂದ್ರ ಬೆಲ್ಲಿ ಚೀಪೆ ತಿಂದ್ರ ಬೆಲ್ಲಿ ಎಣ್ಣೆ ದಿವಸ ಜಾಸ್ತಿ ಎಂಕ್ಲು ಮನ್ಫುಲ್ ನೆಚ್ಚಿ ತಿನ್ಫುಲ್ ನೆಚ್ಚಿ ಬೊಕ್ಕ ಚೀಪೆಲ್ಲ ಅಂಚೇನೆ ಜಾಸ್ತಿ ಅನ್ನ ಚೀಪೆ ಬೆಲ್ಲ ಸಂತಾನು ತಿನ್ಪುಜಿ ಚಾ ಪರ್ನ ಚಾ ಬೊಕ್ಕ ಇಂಚ ಪಿದೈ ಪೋಂಡ ಆ ಸೆಮಿನಿ ಆಂಡ ಯಾನ್ ಕಂಟ್ರೋಲ್ ಹೆಜ್ಜೆ ಇಂಕ್ ಕೋರಿ ಮಾಂಸ ಬಿರಿಯಾನಿ ಬೊಕ್ಕ ಗೀ ರೈಸ್ ಕಬಾಬ್ ಯಾನ್ ಓಲ್ಲ ಪೋಂಡ ಜಾಸ್ತಿ ಆಯ್ತು ಗೀ ರೈಸ್ ಕಬಾಬು ಬೊಕ್ಕ ಬಟರ್ ನಾನ್ ಬೊಕ್ಕ ಬಟರ್ ಚಿಕನ್ ಅವು ಜೀರಿಗೆ ಪುಡಿ ಮಾ ಬೊಕ್ಕ ಬೋಡು ಆತಿದ್ದೆ ತೊನ್ನೆ ನವ್ದೆ ತೊನ್ನೆ ಕಂಟ್ರೋಲ್ ತಪ್ಪ ಅಂಡ ರಾತ್ರಿಗೆ ಮಾತ್ರ ಮಧ್ಯಾಹ್ನ ನಾವು ಪೂರ ತಿಂಡೆಡೆ ಯಾನ್ ಬಗೆಲ್ಡು ರಾತ್ರಿ ಒಂಜಿ ಬೊಟ್ಟ ತಿಂಡ್ರೆಲ್ಲ ತಿನ್ಪೆ ಖಾಲಿ ಜ್ಯೂಸ್ ಪರ್ದು ಒಂತೆ ವಾಕಿಂಗ್ ಮನ್ಪೆ ಎಕ್ಸಸೈಸ್ ಮನ್ಪೆ ಆತಿಟ್ಟು ಉಂಟದು ಬಿಡ್ಪೆ ಅನ್ನು ಹೊರ ಸಬ್ರು ಅವರು ಪಡ್ದು ಬಾರಿ ಒಂಜಿ ಸಾಡ ಎಂಕ್ ದುಂಬು ಇರ್ಲ ಇತ್ತು ಅಂತ ಮಾತದಿಕ್ಕೆ ಅಂಚ ಎನ್ನ ಕಂಟಿನ್ಯೂ ದಾದಂದು ಅಂಟು ಬಕೈಟೆ ಏನು ಅಗಸೆ ಬೀಜ ಪಾಡ್ನೆದಕ್ಕೋಸ್ಕರ ನಮ್ಮದೇ ತೋಜನ ಒಂದೇಕು ಸ್ಕಿನ್ ಅಂತ ಎಡ್ಡೆ ಆಗ್ಬಿಡು ಒಂಜು ವಾರಡನ್ನು ತಿಂಕ್ ಮಂದೆ ಒಂದು ಎಡ್ಡೆ ತೋಜುಡು ಅಂಚ ഞാനേ ಆರ್ಡ್ರ್ ಮಂತೊಂದುಲ್ಲೆ ಬಕೈತೊಂಜಿ ನೈಟಿಗೆ ಅಂದ ಕೇಸಿ ಆಯ್ನು ಅವೇನೈತೆ ಸ್ಟಿಚ್ ಮನ್ಪೋಡು ಅಮ್ಮ ನೈಟಿ ಉಂಡು ಕನೊಲಿ ನಾನು ಕೊಲ್ವೇನು ಪಕ್ಕನು ಬಟಾಟೆ ಕರಿ ಮನ್ಪೆ ಕಜಿಬ್ ತಾಲ ತೌತದ ಬಾ ಉಂಡು ಮಾರೆ ಮುರಣಿಗಳು ತೂದುಪ್ಪರು ವೀಡಿಯೋಡು ವಾ ನಮ್ಮನ್ನ ತೌತದ ಕೊದ್ದೆಲು ಮಂತೆ ಅಂದು ಗೊತ್ತಿದ್ದು ನನ್ನೆಲ್ಲ ಕೊದ್ದೆಲುಂಡು ಓಲಾಣ ದೇವಸ್ಥಾನ ಪೋತಲು ಒಂದು ಲೈನ್ ಹೊರಸು ಪಾರ್ಸೋಲಿ ಅದಾದ ಅಂಚ ಉಂಡು ನನ್ನೆಲ್ಲ ಕೋಡೆ ಬಿರಿಯಾನಿ ತಿಂದ ಬಿರಿಯಾನಿ ತಿಂದಿನಗೋಸ್ಕರ ಇಂಚೆನುಂಡು ಉಪ್ಪಟ್ಟಿಟ್ಟು ಮಧ್ಯಾಹ್ನ ಕೊಂಚ ಬಟಾಟೆ ಉಂಡು ಉಪ್ಪು ಕರಿ ಮನ್ಪೆ ಅವಾಗ ಗೈಸಾರು ಮೈಕ್ ಉಂಡೆಂಡ ಮೈಕ್ ಉಂಡು ಹೆಂಗೆ ತಿಕ್ಕಾವಲ್ಲಿ ಒಡಿಪೋನಕಲ್ಲ ಹೆಂಗೆ ಎಡ್ಡೆ ಪಂಚ ವಾಯ್ಸ್ ಅಂತೆ ಓಲಾ ರೂಮ್ ಹುಡುಗುದು ಮೊಲ್ಲ ವಾಯ್ಸ್ ಪಾತೆಲ್ಲ ಕಪ್ ನಂಗೆ ಇಷ್ಟ ಒಂದು ನಿಕ್ಲೆ ಕೇಂಡ ಓಕೆ ಒಂದು ಮಿನಿ ಕೇನುಜಿ ನಿಕ್ಲೆ ವಾಯ್ಸ್ ಕೇನುಜಿ ಬಂದ್ಪುರಂಡ ಯಾನು ನನ್ನ ಅರ್ಧ ಮೈಕ್ ದೀಪ ಉಂಡು ಕಂದಿನ ಫ್ಲಿಪ್ಕಾರ್ಟ್ ಕನಪದ 2 ಮೈಕ್ ಉಂಡು ನೆಟ ತಿಕ್ಕದ್ದಿ ನಾನು ಚಾರ್ಜ್ ಮಂತದ್ದು ಉಪ್ಪುಡು ಅಂಚ ಡ್ರೆಸ್ ಉಂಡು ಮಿಷನಾಗ ಪೂರ ಕಂದೆ ಡ್ರೆಸ್ ಪೂರ ಚೂಡಿದಾರ ಕಂದೆ ನೈಟ್ ಕಂದೆ ಟಾಪ್ ಕಂದೆ ನಾನು 2 ಟಾಪ್ ಅವಡು ಹಿಂಗಲ್ಲ ಕೋಲಾಗ ಅವಡು ಡ್ರೆಸ್ ಇಲ್ಲ ನೈಟ್ ಅವಡು ಇತ್ತ 2 ನೈಟ್ ಉಂಡು ಯುಗದಿಗೆ ಅಂದ್ರೆ ಪತ್ತಾಯಿದ್ವಿ ಅಂಡ್ ಯುಗದಿಗೆ ಏನ್ ಪಾಡಿದ್ರು ಏನ್ ಪಾಡಿನೆಲ್ಲ ಕೋಲ ಪಾಡು ಯುಗದಿಗೆ ಬೇತೆ ಕನ್ನಬೆ ನನ್ನಲ್ಲಂಚು 15 ತಾರೀಕು ಅದು ಯುಗದಿ ನಮಗೆ ಅಂದು 15 ತಾರೀಕು ಅಂಚ ಮತ್ತೆ ನನಗೆ ಮಿಷನ್ ಹಾಕುವ ಡ್ರೆಸ್ ಸುರುಟು ಮಿಷನ್ ಹಾಕೋದು ತಲೆ ಮುಖ ಬರ್ಪೊಲ್ಲ 2 ಫ್ರೀ ಉಪ್ಪುನಾಗ ಮಂತ್ ಬುಡ್ಕ ಪೂರ ತಲೆ ಮುಖ ನಾನು 4 ಮೆಗ್ದಿ ಬರ್ಪಿದ್ದು ಹಿಂಗೆ ಈ ತಿಂಗಳು ಒಂದು ಅದು ಲಾಸ್ಟ್ ಏಪ್ರಿಲ್ ಬರ್ಪಲ್ಲ ಅಲ್ಲಿ
ಅಪ್ಪಗ ಬೋಡಾಪು ಅಂಚ ಯಾನೊಂಜಿ ಟೈಲರ್ ಕೇಸ್ ದುಂಜಿ ಪುಲ್ಲರಿ ಯೋಗಿ ತಿಚ್ಚಿ ಗತ್ತಿಚ್ಚಿ ಉಪ್ಪಣ್ಣಜ್ಜಿ ಇಲ್ಲಗ ತಗೊಳ್ಳಿ ಪೊಪ್ಪಿನ ಸೈರೆ ಯಾವೇನು ರಾಮಾಯಣ ಮಂತಕೊಳ್ಳಿ ಅಪ್ಪನ ಈಗ ಮೇಕಪ್ ಮಂತಿನ ಅತ್ತೆನು ಏನೊಂಚು ಜಸ್ಟ್ ಏನ ಕಾಂಡೆ ಏನ ಹೆಂಚು ಒಪ್ಪೆ ಪಂಡದು ಕಾಂಡಿರ್ದು ಇನ್ನು ಮಧ್ಯಾಹ್ನ ಬಯ್ಯ ಮುಟ್ಟ ಮನ್ಪೆ ಬಯ್ಯ ಮುಟ್ಟನ ಬೇಲೆ ಹ್ಯಾಪಿನ ಜಿತ್ತು ಸ್ಟಿಚ್ ಮನ್ಪೆ ಬಟ್ಟೆ ಡಬ್ಕರಿ ಮನ್ಪೆ ಬಕ್ಕ ಕುಂಟು ಒಂಚೂರು ಅರ್ಧರೆ ಮಿಷನ್ ಪಾಡುವೆ ಕೈಟಿಜ್ಜಿ ಬಕ್ಕ ಒಂಚೂರು ನೆಲ ವರ್ಷ ಮಾತ್ರ ತೋಚ್ಪಾಡು ಬಂಡದಿಜ್ಜ ಮಾತೇನಿಲ್ಲ ನೆಲ ಒರೆಸುವೆ ಅಂಚ ಯಾನು ಅವೆಲ್ಲ ತುಚ್ಪಾವೆ ನೆಲ ವರ್ಷ ಪಾಡ್ದ ಪಿನೈಲ್ ಗೈಸದು ಡೇ ನೈಟ್ ಬಡ್ಡದು ಪೂರ ತೋಚ್ಪಾಡದ ಆತಿ ಎನ್ನ ಮೋನೆ ಪಾಡ್ಡ ಒಂಜ ಬೊಕ್ಕೊಂಜಿ ಎಷ್ಟು ಒಂಜಿ ಪತ್ತ ಮೇದೆ ಗೈಸ್ಕೊಂಡು ದಾದಿ ಗೊತ್ತುನ್ನಿ ಈ ಫೌಂಡೇಶನ್ ಪತ್ತ ಇದೆ ಮುರಾಣಿ ಫೇರಲ್ ಅಲ್ಲದ ಕಲ್ಲ ಪಾಡು ಚೆನ್ನ ಯಾನಿತ್ತೆ ಫೈರ್ ಪಾಡು ಚಿ ಒಂದು ಅಮ್ಮನ ತುಲೆ ಒಂದು ಅಮ್ಮಗ ನೈಟ್ ಬರ್ತಾ ಇದ್ದೀನಿ ಅಮ್ಮನತ್ತ ಎನ್ನ ಅತ್ತು ಮುಂದೇನ ಓರ ಅಮ್ಮ ಬಂದ ವರ್ಚಿ ಅವು ಎನ್ನ ಅಂದು ಸರಿ ಕುಡಲ್ಲ ಕೇಳ್ಬೋಡು ಮದು ಅದಿಲ್ಲ ಅಂತ ಸ್ಟಿಚ್ ಮಾಡ್ಕೊಡು ಅಂಡೊಂದು ಎಷ್ಟು ಶೋ ಕೊಂಡು ಗೊತ್ತಿದೆ ಕುಂಟು ನೈಟಿ ಸುರತ್ ಕಾಲದ ಪತಮ ಇದ್ದೀನಿ ನಾಲೊಂದು ಇಜ್ಜಿ ಕೋಟನ್ ಅದೊಂದು ಕೋಟನ್ ಅಂದು ಭಾರಿ ಶೋ ಕುಂಟು ಪದ ಯಾನೆ ಈತ್ ನೈಟಿ ಮತ್ತೆ ಕಂದೆ ಒಂದೇ ಶಾಪುಡಿ ಅನ್ಕನೆ ಪಿನ್ ನೈಟಿ ಅಂಚ ಒಂದೊಂಜದಲ್ಲಿ ಒಂದು ಇಂಕ್ ಇಲ್ಲರ ಬಾರ ನೈಟಿ ಅವಳಿ ಸೆಕೆ ಕಾಪು ಚಪ್ಪದೇವರೆ ಒಂದು ಇಂಕ್ ಈ ನೈಟಿ ಇಂಕ್ ಎನ್ನ ಒಂಚೂರು ಮಡಿಪೇರೆ ಬಕೊಂತೆ ಇದುಂಡು ಫಸ್ಟ್ ಡೇನ ಡಬಲ್ ಎಕ್ಸೆಲ್ ಇಂಕ ಅವಂದಿತ್ತಿಜಿ ಪಂಡ ಒಂಜಿನೇಲ್ಯ ಗೋಂಬ್ಲಟ್ಟೆ ಮಲ್ಲ ನಮ್ಮ ಜೋಕರ್ ಬಾಟ್ಲ ಟೈಟ್ ಅದು ಬಂಜಿತ್ತು ಸೊಂಟ ಮಾತ ಬರೋಂದಿತ್ತು ನಿಂಗೆ ಮುಂಚೆ ನಟೆ ದಪ್ಪಲ ಕಿತ್ತಂಗೆ ಪಾಡ್ರಿಗೆ ಅವಂದಿತ್ತಿಜಿ ಇತ್ತೆಂದು ಡಬಲ್ ಎಕ್ಸೆಲ್ ಬಾ ಇಲ್ಲಿ ಮೂಲೆ ಅವಳ ಚಿಮ್ಮಿಲ್ಲಪ್ಪರೆ ದಾನ ಚಿಮ್ಮಿಲ್ ಅನ್ಬೇಕು ಎಲ್ಸಿದ ಅವ್ಳಿಗೆ ಏನಾತ ಅವಳು ಚೆಕ್ ಮಾತಾಡೋದು ಚಿಮ್ಮಿಲ್ ಎಂಜ ನೈಟಿ ಕಂದೆ ಒಂದು ಶೂಕೊಂಡು ಬಲ್ಲಿ ಎಣ್ಣೆ ಶೂಪರೆ ಒಂದು ಎಣ್ಣ ಅವು ಯಾಕಡೆ ತೋರಿಸ್ಬೇಕು ಅಮ್ಮನ ಇದು ಅಮ್ಮನ ನೈಟಿ ಒಂದು ಅಮ್ಮ ನೈಟಿ ಒಂದು ಎಣ್ಣ ನೈಟಿ ಈ ರೆಡ್ ನೈಟು ವೇಟೆಂಡು ಪಲ್ಲೆ ಕಮೆಂಟ್ ನೆಕ್ ಜಾಸ್ತಿ ಕೊಡ್ತೀಜಿ 280 ಕೊಡ್ತೆ ಬಕ ನಾವು ಅಂಗಡಿಗೆ ಡೈಲಿ ಪೋಪಿನದಗೋಸ್ಕರ ಎಂಕ್ ಅವಳು ಎಡ್ಡ ರೇಟ್ ಕೊರೊಂದುಲ್ಲೇರು ಅವಳು ಬಗ ನಮಗೆ ದಾದೆ ಗೊತ್ತಿಲ್ಲ ನಮಕ್ ಇಂದುಲೆ ಗಂಡ ಇನ್ನುಲ್ಲ ಅಂಗಡಿ ನಮ್ಮ ಅಪ್ಪೆಗೆ ಪರಕೆ ಕೊರ್ಪ ನಮಕ್ ಅಪ್ಪೆಗೆ ಸೀರೆ ಕೊರೋಡು ಪಟ್ಟೆ ಸೀರೆ ಕೊರೋಡು ಬಕ್ಕ ಅಪ್ಪೆಗೆ ಪರಕೆ ಪಂಡ ಸೀರೆ ಮತ್ತು ಕೊರ್ಪೆರತ್ತೆ ಕಪ್ಪುದ ಸೀರೆ ಮಾತ್ರ ಅಪ್ಪೆಗೆಲ್ಲ ಕೊರ್ಪಿನ ಸೀರೆ ಉಂಟು ಪ್ರತಿ ಒಂಜಿ ದೇವರಿಗೆ ಕೊರ್ಪಿನ ಸೀರೆ ಅವಳುಂಡು ಇಂಕ ಅಡೆ ಪೋಪಿ ಮಂಡ ಮಸ್ತ್ ಸ್ಟ್ಯಾಂಡ್ ನೈಟಿ ಪತನಂದಿದ ಬಟ್ ಅಂಚ ಉಂಡು ಕ್ವಾಲಿಟಿ ನೈಟಿದ ಕೆಲವು ಏನು ಮಂಜಲ್ಗಲ ಒಂಜಿ ಕಾಡುವೆ ಪೂರ ಏನು ಅಲ್ತಿ ಈ ತಮ್ಮ ಪಾರ್ದಿನಲ್ಲ ಏನು ಅಲ್ತಿ ಕಂದಿನ ಅದು ಆಲ್ ಆತುಜಿ ನೈಟಿ ಮಿಷನ್ ಹಾಕೊಂಡು ಆಲ್ ಆಪುಜಿ ಕುಂಟು ಲೆಡ್ಡು ಕಲ್ಲರ್ಲಂತೂ ಸಿಂಕ್ ಆಪುಜಿ ಎಂಚೊಪ್ಪುಂಡು ಅಂಚೆ ನಿಪ್ಪುಂಡು ಒಂದು ಮಾತ್ರ ಎನ್ನ ಅವಳು ಪುನಗ ಲಗಡಿ ಪೋಂಡು ನೈಟಿ ಕೆಲವು ಏನು ಪೂರ ಪಾರ್ದು ಲಗಡಿ ಇರ್ತದೆ ಬ್ರಷ್ ಮತ್ತಿಕ್ಕೊಂದಿತ್ತೆ ಅಂಚೆದಲ್ಲ ಕಲ್ಲರ್ಲ ಪೋತಿಜಿ ನೆತ್ತ ಸರಿ ಉಂಡು ಅಂಚ ಅಲ್ಪ ಗೊತ್ತಿದ್ದೇವೆ ನಮ್ಮ ಇಂದಿರಾ ಕ್ಯಾಂಟೀನ್ದ ಇದ್ದದ ಮೀಟೆ ಉಂಡು ನಮ್ಮ ಪೂಜಾರ್ಲೇನ ಅಂಗಡಿ ಅದನ್ನು ಅಲ್ಲಿ ಇಲ್ಲಿ ಅಂಗಡಿ ಅಂಡಲ್ಲ ಐಟ ಕ್ವಾಲಿಟಿ ಮಾತ್ರ ಮಸ್ತ್ ಬೆಸ್ಟ್ ಉಂಡು ಸೀರೆ ಉಂಡು ಡ್ರೆಸ್ ಉಂಡು ಪೂರಲ್ಲುಂಡು ಹಿಂಗಂತ ಅಂತ ಕನಪಿನ ಮಂಡ ಮಸ್ತ್ ಇಷ್ಟ ಸೀರೆಲ್ಲ ಏನಾರು ಮೂಜಿ ಅಪ್ಪೆ ಕೊರೆ ಪರಕೆ ಕೊರೆ ಪತ ಬೈತಾ ಇರ್ತದ್ದು ಅಂಚ ಬುಡಿತನ ಪುತ್ತುಲೆ ಅಲ್ಲೊಂದು ಪ್ರಮೋಷನ್ ವೀಡಿಯೋ ತಪ್ಪ ಇಂಕ ಪಂಡೇರು ತನಿಗೆಲ್ಲ ಬಂದ್ಪುನತ್ತು ಇಂಕ ಓವು ಇಷ್ಟ ಪುಂತಲೆ ಅವೆ ಅನಿಕೆ ತೊತೆ ಇಂಕದು ಕೋಜಿಕಾಯಿ ಸದ್ದು ಇಷ್ಟ ಅವೇನು ಪಂಡೆ ಐದು ಮೇನು ಪಪ್ಪಾಯದ ಪಾಡ್ದಿತ್ತೆ ಅವೆಲ್ಲ ಪಂಡೆ ಏನು ಪಾಡ್ನ ಪೌಡ್ರೆಲ್ಲ ಪಂಡೆ ಆತಿ ನನ್ನ ಇತ್ತೆ ಇಂಕ ಬೇಲೆಪ್ಪನು ಸ್ಟಿಚ್ ಮನ್ಪುನ ಸೀರೆ ಒಂಜಿ ಪರ್ತದು ಅವೇನಂಜಿ ತಲೆಬ್ದ ಕವರ್ ಬಂತದು ಒಂಜಿ ಚೋಚನ ಆತಿ ಪುರಿತೆ ಬೇಲೆ ಬೆತ್ತದ ಆಲ ಬೇಲೆ ಇಜ್ಜಿ ಬೊಕ್ಕ ಅಡಿಗೆದ ಪೂರ ಬೊಕ್ಕ ಅಂಚ ಇನ್ನು ಮಧ್ಯಾಹ್ನ ಮುಟ್ಟ ಬೇಲೆ ಆಪಣೆನ ಅಂಚ ನಾನಂಜಿ ಮೂಡೆ ಮಾತ ಪನ್ನೋಡು ಮೂಡೆ ಕನ್ನೋಡು ಗುಟ್ಟಿಗೆ ಉಡು ಆ ಕಾವ್ಯನ ಫ್ರೆಂಡ್ನಕುಲು ಬರ್ಪೇರಿಗೆ ಕೋಲಾಗ ನಿಖಲ ಮಾತ ಬಲೆ ಇವೆ ಕೋಲಾಗ ಮಾತ ಬಲೆ
ಎಂಗಲ್ 2 ಕೋಲ ಆತು ಅವಳು ಕೋಲ ಅಂಚ ಓಕೆ ಯಾನಿತ್ತೆ ನಾನು ಒಂಚು ಪೊಲ್ಲೆ ರೆಡಿ ಮನ್ಪೆ ನನ್ನ ಪೊಲ್ಲುಗ ನೂಲು ಸುಂದದಾಂಡು ಮುಳು ಬೆಗರ್ದು ಹೊಟ್ಟೆ ಆತೆ ಒಲ್ಪರ್ದು ಸ್ಟಾರ್ಟ್ ಆದ್ರೆ ಒಲ್ಪರ್ದು ಎಂಡ್ ಆತದೆ ಮುಂದಿನ ಗೊತ್ತಾಗ್ತದೆ ಕೈ ಕೈ ಹತ್ತು ನೆಟ್ಟಿರೋದು ಕಟ್ಟಾತು ಮುಂಚಾಯ್ತು ನೈಟೆ ಮುಟ್ಟ ಮಾತ್ರ ಆಯ್ತು ರಪ್ಪ ರಪ್ಪ ಬೊಲ್ದು ದಕ್ಕ ಗಂಜಿ ಇದು ಅಗಿರಪ್ಪಡ ಅದೇ ಮೂಲ ಖಾರ ಕಟ್ಟು ನೆಕ್ ಅವು ಕಾರು ಜನ ಕಟ್ಟುಡತಮ್ಮ ನಡಪನಾಗ ಅವರ ಪಾರ್ಕ್ ಗೊತ್ತಾಗ ಈ ನಮ್ಮನೆ ಬೇಗ ದುಡ್ಡು ಪಂಡ ಜಾಲತ ಬರೋಡು ಕೊಲ್ಲರೆ ಕೊಡು ಅಂಡ ಪೂರ ಲಜಿ ಮೆಗ್ದಿ ಬತ್ತಲ್ಲ ಅಲ್ಲನೆ ಕೊಡ್ತಾವ ಕೊಲ್ಲರೆ ಪೂರ ಮುಳಿ ಈ ನಮ್ಮನೆ ಬೆಗರಾರಿ ಪದಿಯ ಫುಲ್ಲುಡ ಅಪ್ಪ ಹಾಂ ಫ್ಯಾನ್ ಅವಳುಂಡು ಪಾಡಲಿಗೆ ಸಹ ಬರ್ರ ಸೌಂಡ್ ಬರ್ತೀನಿ ಫ್ಯಾನ್ದ ಅದಕ್ಕೇನು ಪಾಡ್ದು ಫ್ಯಾನ್ ಅವು ಪಾಡಚ್ಚಿತ್ತೆ ಫ್ಯಾನ್ ಬರ್ಚಿ ಬರ್ಚಿ ಅವ್ರ ಬಗ್ಗೆ ಆಲಿ ಬರ್ಬು ಜಿಂಚಿ ದಾದಕ್ಕೆ ಹಿಂಗೆ ಮುಂದೆ ಇಲ್ಲೇ ಫ್ಯಾನ್ ಹೈಟ್ ಮುಂದದ ಒಂದು ಫ್ಯಾನ್ ಸರಿ ಇಜ್ಜಿ ಕರೆಂಟ್ದ ಅವು ಅನ್ನೆ ಕೊಡ್ತೀನ ಅವು ಅಂತ ಕೂತು ಮಿಕ್ಸರ್ ಪೊಲ್ಲುದು ಕಲಂದ ಕವರ್ ಪೊಲ್ಲರು ಈತಟ ಪೊಲ್ಲುದು ಯಾನು ದಸರ ಅಂತ ಜಾಸ್ತಿ ಮೋನೆ ನಮಕ್ ಏತು ಬೇಗ ಉಂಡು ಆತ ಎಟ್ಟೆಗೆ ನಮಕ್ ಕಿವಿತಲಿ ಲೋಕೊಂಜ ಅಂದನದೆ ಕಿಳಿ ಒಂಥರ ಎಂತ ಉದ್ದ ఆయన కుజలు స్ట్రైటింగ్ మనపడ అందు కుజలు అంతే స్ట్రైటింగ్ మనపగా తోజు దేబడ్డ కుజలు అంతే కట్ట 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 మస్తు ಡ್ಯಾಮೇಜ್ ಆಯ್ತು ಅದನ್ನ ಮಿಚರುಂಡು ಪಾಂಡ ಪಿನ್ನು ಪಾಡುವೆ ಹಂಗೆ ಪೊಲ್ಲರೆ ಉದಸಿದ ಅವ್ರಿಗೆ ಏನು ವಿಷಯ ಕುಂಡೂರು ಬರ್ತಿದ್ರು ಬಚ್ಚು ಇದರ ಮಾತ ಮಂಡು ಯೂಟ್ಯೂಬ್ದು ನಮಕ್ ಪೊಲ್ಲೊಲಿ ರಫೀಜಿನ ಕೂಡ ಯೂಟ್ಯೂಬ್ದು ನಮಕ್ ರಾಖಿ ಅವಾರ್ಡ್ ಡ್ರೆಸ್ ಆಡ್ ಪೊಲ್ಲೊಲಿ ಕೆಲವು ಸ್ಟಿಚಿಂಗ್ ತಶ್ಪವೆ ಡ್ರೆಸ್ ಮತ್ತು ಕಟ್ ಮನ್ಪನ ಪೂರ ಉಂಡು ನೋಡಿ ಕೊಲ್ಲರಿತ್ತನ ಮತ್ತೆ ಕೊರ್ಲೆ ವೇయించి ಕೊಲ್ಲದು ಕೊಡ್ತೆ ಕಾಂಟ್ಯಾಕ್ಟ್ ನಂಬರ್ ಬೇಡ ಆರ್ಡರ್ ಕೊಡ್ತಾರಾ ಬೇಕೇನು ಬೇಡ ಮಾರ ನಂಬರ್ ಕೊಡಿ ನಂಬರ್ ಕೊಡಿ ಎಂದು ಕೊಂಡಲ ಆಯ್ಕವು ಏರವರಿ ಕೊಡೆ ಲೈವ್ಡು ಮೂಜಿ ಕಾಸ್ತ ನಟ್ಟು ಪರ್ದೇಸಿ ಬ್ಯಾಡ್ ಕಮೆಂಟ್ ಪಾರ್ಟಿ ಓಡಿ ಏತ್ ಹಾಂಕಾರ ಬಂಡ ಅಂಚಿದಕ್ಕೂ ಬರ್ತದೆ ನಮ್ಮ ಊರ್ದಕ್ಲಿಗೂ ಬ್ಯಾಡ್ ಕಮೆಂಟ್ ಪಾಡ್ನಾತು ತಾಕತ್ತು ಬರ್ತನಕ್ಲಿ ನಮ್ಮ ಊರ್ದ ತಿಂದದು ನಮ್ಮ ಊರು ಬೆಂದದು ನಮ್ಮ ಊರು ತಿಂದದು ನಾಯಿಲು ಎಂಗ್ಳಿಗೆ ಎದುರುಂತುವ ಹಾಂ ಏತ್ ಮಲ್ಲ ತಂಕೊಪ್ಪಡೆ ಕಮೆಂಟ್ ಪಾಡ್ನಾಯಿಗೆ ಎದುರುಡು ಕಲ್ವನ್ನಪ್ಪು ಲಂಚಿನಿ ಎದುರುಡು ಬರ್ತದೆ ಪಾತಾಡಕ್ಲಿ ತಂಕಜಿ ಕಿರೌಡು ಮೆಸೇಜ್ ಇರೋದು ಎಂಚ ಬಂಡಲ ಹಾಕೊಂಡು ದಕಲ ಅಪ್ಪೆಗ್ಲ ಪಾಡೋದು ಪಾಡ್ಲಕ್ಕ ಪಾಡೋದು ದಯ ಬಂಡ ಎಂತ ರೂಟ್ ಬಂದಿಲ್ಲ ಏನು ಕನ್ನಡ ಬಂದರೆ ಯಾರೋ ಒಬ್ಬ ನಿನ್ನೆ ಲೈವಿಗೆ ಬಂದು 3 ಕಾಸಿನವ ಅಪ್ಪ ಅಮ್ಮ ಇಲ್ಲ ಅವನಿಗೆ ಅನಾಥ ಆಗಿರಬೇಕು ಅದಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ಬ್ಯಾಡ್ ಕಮೆಂಟ್ ಆಗ್ತಾ ಬರ್ತಾನೆ ಹುಚ್ಚ ಅಂದರೆ ನಮ್ಮ ಊರಲ್ಲಿ ಇದ್ದು ನಮ್ಮ ಊರಲ್ಲೇ ತಿಂದು ನಮ್ಮದು ಅಲ್ಲಿ ಇದ್ದವರದ್ದು ತಿಂದು ನಮ್ಮ ಊರಿನಲ್ಲಿ ತಿಂದು ಎಂತ 2 ಬಾ
ಅದು ತಿನ್ನುವ ನಾಯಿಗಳವರು ಇಲ್ಲಿ ಬಂದು ದೊಡ್ಡ ದೊಡ್ಡ ಜನರಾಗೆ ಮಾತಾಡ್ತಾರೆ. ಹಾಂ, ಅವನು ಎಲ್ಲಿಯವನಾದರೆ ನನಗೇನು, ಅದು ಬ್ಯಾಡ್ ಕಮೆಂಟ್ ಅವನ ಅಪ್ಪನಿಗೆ ಹಾಕುದ ನಾಯಿ. ಅವನ ಅಮ್ಮನನ್ನೆಲ್ಲ ಹೊರಗೆ ಕಳಿಸ್ತಾರೆ. ಅದಕ್ಕೆ ನಾನು ಹೇಳಿದೆ ನಿನ್ನೆ, ನಿನ್ನ ಅಮ್ಮನನ್ನು, ತಂಗಿಯನ್ನು, ಮಗಳನ್ನು ಎಲ್ಲ ಇಲ್ಲಿ ಸ್ಟೇಟ್ ಬ್ಯಾಂಕಿಗೆ ಕಳಿಸು. ಇಲ್ಲಿ ತುಂಬ ಜನ ಇದ್ದಾರೆ, ರೇಟ್ ಉಂಟು ಅವರಿಗೆ ಎಲ್ಲ ಒಳ್ಳೆ. ಅದಕ್ಕೆ ನನಗೆ ಬ್ಯಾಡ್ ಕಮೆಂಟ್ ಹಾಕುವ ಅವನಿಗೆ. ಅಲ್ಲ, ಅದಕ್ಕೆಲ್ಲ ನಾನು ಕ್ಯಾರೆ ಮಾಡೋದಿಲ್ಲ. ಅದು ನಂದು ಕಾಲಿದು ಅಡಿದು ಧೂಳು, ಅವರು ನನ್ನ ಕಾಲಡಿದ್ದು ಧೂಳು ಸಮ ಅವನು. ಮತ್ತು ನನ್ನ ಬಾಯಿಗೆ ಸಿಕ್ಕಿದರೆ ಅವನು ಹೋಗ್ತಾನೆ, ಸಾಯ್ತಾನೆ, ಜಾಸ್ತಿ ದಿನ ಬದುಕುದಿಲ್ಲ ಅಂತ ಕಾಣ್ತದೆ. ನಮ್ಮ ಭಾಷೆಯಲ್ಲಿ ಎಂತ ಹೇಳ್ತಾರೆ, ದಿನ ಮುಟ್ಟ ಬಂದಾಗ ಅವನು ಜಾಸ್ತಿ ರಾಪಿನಿ ಹಾಗೆ. ಅವನಿಗೆ ದಿನ ಹತ್ತಿರ ಬಂದಿದೆ, ಅದಕ್ಕೆ ಜಾಸ್ತಿ ರಾಪಟ ಮಾಡ್ತಾನೆ ದಿನ. ಅವನಿಗೆ ಅಂದರೆ ಸಾಯಲಿಕ್ಕೆ ದಿನ ಹತ್ತಿರ ಬಂದಿದೆ ಅವನಿಗೆ. ಮತ್ತು ನನ್ನ ಬಾಯಿಗೆ ಸಿಕ್ಕಿದರೆ ಅವನು ನಿಜವಾಗಲಿ ಅವನು ಇನ್ನು ಉದ್ಧಾರ ಅಂತೂ ಎಲ್ಲಿ ಹೋದರೂ ಕೂಡ ಆಗೋದಿಲ್ಲ. ಅದು ನಾನು ಮೊದಲೇ ಹೇಳಿದ್ದೇನೆ ಅವನಿಗೆ. ಮತ್ತು ಲೈಫಲ್ಲಿ ಎದ್ದು ಎಂತ ಮಾಡಲಿಕ್ಕಿಲ್ಲ, ಇಲ್ಲದ ಒಂದು ಸಾಯಬೇಕು. ಸಾಯಲಿ ಹಚ್ಚಿ ಕಮೆಂಟ್ ಮಾಡಿ ಕೇಳಲಿ ಅವನು, ನೀನು ಲೈವಲ್ಲಿ ಎಂತ ಮಾತಾಡೋದಂತ. ನಾನು ಅದಕ್ಕೆ ಎಲ್ಲದಕ್ಕೆ ಉತ್ತರ ಕೊಡ್ತೇನೆ ಅವನಿಗೆ, ಆಯ್ತಾಯ್ತಾ? ಹಾಗೆ ನಂದು ಎಂತ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ನನ್ನ ಲೈವ್ಗೆ ಬಂದು ಮಾತಾಡಲಿಕ್ಕೆ ಅವನ ಅಪ್ಪ ಕೊಟ್ಟದ ಮೊಬೈಲ್ ನನಗೆ ಮಾಡು ಅಂತೇಳಿ. ಅವನ ಮನೆಯಲ್ಲಿ ಅವನ ಅಪ್ಪ ಮನೆಗೆ ಮತ್ತು ತಂಗಿ ಮಗಳಿದ್ದರೆ ಬುದ್ಧಿ ಹೇಳಿ, ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ ಬರಲಿಕ್ಕೆ. ಅವನ ಹೆಸರಂತ ಗೌತಮ್ ದೊಡ್ಡ ಮನೆ. ಎಂಥ ಹೆಸರು, ದೊಡ್ಡ ಮನೆ ಅಂತೆ. ಅವನ ಹಾಳು ಮನೆ ಅವನದು, ದೊಡ್ಡ ಮನೆ ಅಂತೆ. ಗೌತಮ್ ದೊಡ್ಡ ಮನೆ ಅಂತ ಒಬ್ಬ ಐಡಿ ಬರ್ತಾನೆ, ಅವನು ಬಜ್ಜಿ ಕಚಡ. ಎಲ್ಲರಿಗೆ ಲೈವ್ ಹೋಗಿ ಕಾಮೆಂಟ್ ಮಾಡ್ತಾ ಇರ್ತಾನೆ, ಸ್ವಲ್ಪ ನೋಡಿ. ಹಾಗೆ ರಿಪೋರ್ಟ್ ಮಾಡೋದಾದರೆ ಮಾಡಿ, ನಾನು ಕೂಡ ರಿಪೋರ್ಟ್ ಮಾಡಿದ್ದೇನೆ ಅವನಿಗೆ. ಇನ್ನು ಯಾವ ಚಾನಲ್ಗೆ ಹೋಗಿ ಯಾವ ಹೆಣ್ಣು ಮಕ್ಕಳಿಗೆ ಕೂಡ ಅವನು ಆ ಥರ ಬ್ಯಾಡ್ ಕಮೆಂಟ್ ಹಾಕಬಾರ್ದು. ಅದು ಥರ ಮಾಡಿ ಹೋದ ಚಾನಲ್ಗೆಲ್ಲ ಅವನನ್ನು ರಿಪೋರ್ಟ್ ಮಾಡಿ. ಇವತ್ತು ನನ್ನ ಚಾನಲ್ಗೆ ಬಂದು ಮಾಡಿದ್ದಾನೆ, ರಿಪೋರ್ಟ್ ಮಾಡಿದ್ದೇವೆ ನಾವು. ಇನ್ನು ನಾಳೆ ನಿಮ್ಮ ಚಾನಲ್ಗೆ ಬರ್ಬೋದು. ಅವನು ಬಂದರೆ ರಿಪೋರ್ಟ್ ಮಾಡಿ ತೆಗೆದು ಬಿಸಾಕಿ, ಯಾಕಂದರೆ ಅವನನ್ನು ಅಲ್ಲಿ ನೋಡ್ತಾರೆ. ಮತ್ತು ಯಾವ ಚಾನಲ್ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಅವನ ಸಂಬಂಧವರು ಯಾರಿದ್ದರೆ ಕಮೆಂಟ್ ಮಾಡಲಿ ನನಗೆ. ದೊಡ್ಡ ಮನೆ ಅಂತೆ, ಒಂದು ಹಾಳು ಮನೆ ಕರ್ಮ. ಎಲ್ಲಿ ನಾಯಿಗಳು ಬಂದು ಇಲ್ಲಿ ಬಗಳುದು. ಇಲ್ಲೇ ಹೊರಗಿನ ನಾಯಿ ಊರಿಗೆ, ನಮ್ಮ ಮಂಗಳೂರಿಗೆ ಬಂದು ಬಗಳುದು ಅವನು. ಅಷ್ಟೊಂದು ಅವನಿಗೆ ಧೈರ್ಯ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಎಂತ ಮಾಡಿದರೆ ಆಗ್ತದೆ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಮಂಗಳೂರಿನವರ ಜನ ಹೇಗೆ ಎಷ್ಟು ಒಳ್ಳೆದಿದ್ದಾರೆ ಅಷ್ಟೇ ಕೂಡ ಅವರಿಗೆ ಎಷ್ಟು ಒಳ್ಳೆದಿದ್ದಾರೆ ಅಷ್ಟೇ ಕೆಟ್ಟವರು ಕೂಡ. ಅಂದರೆ ಒಳ್ಳೆಯದಕ್ಕೆ ತುಂಬ ಒಳ್ಳೆಯವರು. ನೀವೆಂತ ಮಾಡಿದ್ರು ಕೂಡ ಅವರಿಗೆ ತುಂಬ, ಅಂದರೆ ಒಳ್ಳೆಯದಕ್ಕೆ ಡಬಲ್ ಆಗಿ ಅವರು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಕುಡ್ಲ ಅದೇ ಕೆಟ್ಟದ್ದು ಮಾಡಿದರೆ ಅವನು ಇಲ್ಲ. ಮತ್ತು ಇಲ್ಲಿ ದೇವರುಗಳು ಜಾಸ್ತಿ ಮಂಗಳೂರಲ್ಲಿ. ನಾವೇನಾದರೂ ಅವರಿಗೆ ಇಟ್ಟರೆ ಉಂಟಲ್ಲ, ಅವನು ಸಾಯ್ತಾನೆ ಬೋಳಿ ಮಗ. ಯಾಕೆ ಸುಮ್ಮನೆ ನಾನು ಇಷ್ಟು ಮಾತಾಡಿ ಟೈಮ್ ವೇಸ್ಟ್ ಮಾಡೋದಲ್ಲ ಅವನ ಬಗ್ಗೆ. ಅವನಿಗೆ ಕೆಲಸ ಇಲ್ಲ, ನಮಗೆ ಉಂಟಲ್ಲ. ಹಾಗೆ ಈಗ ಒಂದು ಚೂರು ಒಳಿತಾ ಇದ್ದೇನೆ. ನನಗೆ ಆಗೋದು ಒಮ್ಮೊಮ್ಮೆ ಕನ್ನಡದಲ್ಲಿ ಒಂದು ದಿವಸ ಫುಲ್ಲು ಕನ್ನಡ ಮಾತಾಡಿ ವ್ಲಾಗ್ ಮಾಡಬೇಕು ಅಂತ. ಮತ್ತು ಎನಿಸ್ತಾ ಇರಲ್ಲ, ಕನ್ನಡ ಜಾಸ್ತಿ ಬರೋದಿಲ್ಲ, ಕಟ್ ಮಾತಾಡ್ತಾಳೆ ಹಾಗೆ ಹೀಗೆ ಅಂತೇಳಿ. ನಿಜವಾಗ್ಲೂ ಹೇಳ್ತೇನೆ, ನಾನು ಅಂದರೆ 7th ನಾನು ಹೋಗಿದ್ದು. ಜಾಸ್ತಿ ಕನ್ನಡ ಅಂದರೆ ಮನೆಯಲ್ಲಿ ಜಾಸ್ತಿ ತುಳು ಭಾಷೆ ಮಾತಾಡೋದಲ್ವ, ಹಾಗೆ ಮಾತಾಡಿ ನಮಗೆ ಅದೇ ಅಭ್ಯಾಸ ಆಗಿದೆ. ಕನ್ನಡ ಅಷ್ಟಿಲ್ಲ. ಎಲ್ಲಿಗಾದ್ರೂ ಹೋದರೆ ಯಾರು ಸಿಕ್ಕಿದ್ರೆ ಎಷ್ಟು ಇದು ಮಾಡಿದರೆ ಮಾತಾಡ್ತೇನೆ. ನನಗೆ ಕನ್ನಡ ಬರ್ತದೆ, 100% ನನಗೆ ಕನ್ನಡ ಬರ್ತದೆ, ಮಾತಾಡ್ತೇನೆ ಆಯಿತಾ. ಹಾಗೆ ತಪ್ಪುತ್ತೀವಿ ಬೇಡಿ, ಇವರು ಊರಿನವರಾಗಿ. ಆದರೆ ಜಾಸ್ತಿ ಬಡಬಡ ಅಂತ ಇಲ್ಲ, ತುಳು ಹೇಗೆ ಮಾತಾಡ್ತೇವೆ ಆ ಥರ ಕನ್ನಡ ಇಲ್ಲ ನಂದು. ಇನ್ನೊಮ್ಮೆ ನಾನು ಒಂದು ದಿವಸ ನಾನು ಕನ್ನಡದಲ್ಲಿ ಲಾಗ್ ಮಾಡಿ ಹಾಕ್ತೇನೆ. ಏನಾದರೂ ತಪ್ಪು ಇದ್ದರೆ ಅದರ ಕ್ಷಮಿಸಿ ಆಯಿತಾ. ಅಂದರೆ ಗೊತ್ತುಂಟು, ಅಷ್ಟೇ ಇದಿಲ್ಲ. ಹಾಗೆ ಹೋಗಿ ಮಾತಾಡಿ ಬರ್ತೀನಿ. ನಾವು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಈ ಮನೆಯ ಹೆಂಗಸರೆಲ್ಲ ಎಂತ ಮಾಡ್ತಾರೆ, ಮನೆಯಲ್ಲಿ ಮಕ್ಕಳ ಹತ್ರ ಕನ್ನಡ ಮಾತಾಡೋದಿಲ್ಲ, ತುಳು ಮಾತಾಡಿ ಅದೇ ಅಭ್ಯಾಸ ಆಗಿ ಹೋಗಿದೆ ನಮಗೆ. ನಮ್ಮದು ಲ್ಯಾಂಗ್ವೇಜೇ ತುಳು, ಮಾತೃಭಾಷೆ.
ಅದು ಎಷ್ಟು ಚಂದ ಭಾಷೆ ಗೊತ್ತುಂಟಾ. ಹಿಂದೂ ಅಂದರೆ ಅದೇ ಯಾವುದು ಹಿಂದೂ ಅಂದರೆ ತುಳು ಮಾತಾಡ್ತೇವಿಲ್ಲ. ನಾವು ಬೈಯುವುದು ಮಾತಾಡೋದು ಅದೆಲ್ಲ ತುಳುವಿನಲ್ಲಿ ಅಲ್ಲ. ಹಾಗೆ ನಾವು ತುಳುವಿನಲ್ಲಿ ಒಳ್ಳೆ ಆನ್ಸರ್ ಕೊಡ್ತೇವೆ ಮಾತಾಡಲಿಕ್ಕೆ. ಅವರ ಹತ್ರ ಮಾತಾಡಲಿಕ್ಕೆ ರಿಟರ್ನ್ ಕೊಡಲಿಕ್ಕೆ ಒಳ್ಳೆ ಆನ್ಸರ್ ಕೊಡ್ತಾರೆ. ಹಾಗೆ ನನ್ನ ತಂಗಿ ಅವಳಿಗೆ ಕನ್ನಡ ಬರ್ತದೆ. ಅವಳು ಘಟ್ಟಕ್ಕೆ ಹೋಗಿದ್ದಾಳೆ, ಕೊಪ್ಪದಲ್ಲಿ ಇರೋದ ಕಾರಣ ಮಗನ ಹತ್ರ ಕನ್ನಡ ಮಾತಾಡೋದಲ್ಲ, ಹಾಗೆ ಅವಳು ಕನ್ನಡ. ಇಲ್ಲಿ ಬಂದರೆ ಕೂಡ ಅವನು ಕನ್ನಡದಲ್ಲಿ ಮಾತಾಡೋದು, ನಾನು ಕೂಡ ಕನ್ನಡ ಮಾತಾಡೋದು ಅವನ ಹತ್ರ. ಹಾಗೆ ಕನ್ನಡ ಮಾತಾಡಿ ಅವನ ಹತ್ರ ಬಂದರೆ ಅವನ ಹತ್ರ ನಾನು ಕನ್ನಡ ಮಾಡಿ ವೀಡಿಯೋ ಮಾಡ್ತೇನೆ ಆಯಿತಾ. ಅಂದರೆ ನಮಗೆಲ್ಲ ಭಾಷೆ ಬೇಕು. ಅದೇ ನಾನು ಮುಸ್ಲಿಮು ಅದೆಲ್ಲ ಚೆಂದ ಮಾತಾಡ್ತೇನೆ, ಹಿಂದಿ ಸಹ ಮಾತಾಡ್ತೇನೆ ಅಷ್ಟಕ್ಕಷ್ಟೇ. ಹಿಂದಿ 75%, ಕನ್ನಡ ಕೂಡ 75%, ತುಳು 100% ನನಗೆ ಆಯಿತಾ. ನಾನು ಮಾತಾಡಿದ್ರೆ ಉಂಟಲ್ಲ, ನನ್ನ ಫ್ರೆಂಡ್ ಮೊದಲೆಲ್ಲ ನಗಡೋದು ಕನ್ನಡದಲ್ಲಿ ಮಾತಾಡಿದರೆ. ನನ್ನ ತಂಗಿ ಬೈತಾಳೆ, ನೀನು ಕನ್ನಡದಲ್ಲಿ ವಿಡಿಯೋ ಏನಾದರೂ ಮಾತಾಡಿದರೆ ಜಾಗ್ರತೆ, ನೀನು ಮಾತಾಡೋದು ಬೇಡ ಅಂತ ಹೇಳ್ತಾರೆ. ನೀವೇ ನೋಡಿ ನಂದು ಏನಾದರೂ ರಾಂಗ್ ಉಂಟಾ ಕನ್ನಡದಲ್ಲಿ? ಇಲ್ಲಲ್ಲ, ಸರಿಯಾಗಿ ಮಾತಾಡೋದಕ್ಕೆ ಅಂದರೆ ನಾನು ಮಾತಾಡ್ತೇನಲ್ಲ ಶಬ್ದ ಅದು ಸರಿ ಉಂಟಲ್ಲ ಕನ್ನಡದಲ್ಲೆಲ್ಲ. ಅವಳು ಬೈತಾಳೆ ನನಗೆ, ನೀನು ಕನ್ನಡ ಮಾತಾಡಬೇಡ, ನೀನು ಕನ್ನಡದ ಮರ್ಯಾದೆ ತೆಗಿತೀಯ ಅಂತ. ಅದಕ್ಕೆ ನಾನು ಅವಳ ಹತ್ರ ತುಳು ಮಾತಾಡೋದು. ಬಂದರೆ ಹೇಳಿಕೊಡೋದು ಮೇಲೆ ನನಗೆ ಕನ್ನಡದಲ್ಲಿ ನನಗೆ ಹೇಳಿಕೊಡೋದು. ಅದಕ್ಕೆ ನಾನು ಹೇಳ್ತೇನೆ, ಅದು ಏನಂತ ಹೇಳಿಕೊಡೋದು, ನಾನು ಹೋಗೋದಿಲ್ವಾ ಶಾಲೆಗೆ? ಹೋಗ್ಲಿಲ್ವಾ? ನಾನು ಮಾತಾಡ್ತೇನೆ ಅಲ್ಲ. ಅವಳಿಗೆ ನಾನು ಸರಿಯಾಗೋದಿಲ್ಲ ಅಂತ ಮಾತಾಡೋದು. ಇದೇ ನಾನು ಮಾತಾಡಿದಾಗೇನೆ ಕೂಡ ಅವಳು ಕೂಡ ಮಾತಾಡ್ತಾಳೆ. ಹಾಗೆ ಯಾರಿಗೆಲ್ಲ ಈಗ ಸಣ್ಣ ಮಕ್ಕಳಿಗೆ ಸಹ ಕನ್ನಡದಲ್ಲಿ ಮಾತಾಡ್ತಾರೆ, ಮರ್ತದೆ. ನಾನೆಂತ ಬೊಂಬೆಯಲ್ಲಿ ಇರೋದಲ್ಲ, ಅಮೆರಿಕದಲ್ಲಿ ಇರೋದಲ್ಲ, ನಾನು ತುಳುನಾಡಿನಲ್ಲಿ ಇರೋದು. ಹಾಗೆ ತುಳು ಮಾತಾಡೋದಲ್ವ ಹಾಗೆ. ಈಗ ನನಗೆ ಬೇಗ ಉಂಟಲ್ಲ, ಎಂಥ ಸೆಕೆ ಮಾರದು ಅಪ್ಪ, ಆಗೋದಿಲ್ಲ ನನಗೆ. ನಂದು ಕನ್ನಡದಲ್ಲಿ ವ್ಲಾಗ್ ಇಲ್ಲ ಆಯಿತಾ. ನಾನು ಈಗ ಒಂದು ಸ್ವಲ್ಪ ಅವನಿಗೆ ಬೈಲಿಕ್ಕೆ ಅರ್ಧ ಕನ್ನಡದಲ್ಲಿ ಮಾತಾಡಿದ್ದು. ಹೀಗೆ ಮಾತಾಡುವಾಗ ಈ ಕನ್ನಡದವರಿದ್ದರೆ ಗೊತ್ತಾಗ್ತದಲ್ಲ, ನಮ್ಮ ಭಾಷೆ ಕೆಲವರಿಗೆ ಆಗೋದಿಲ್ಲ. ಅವರು ಹೇಳ್ತಾರೆ ಪಾಪ, ಕೆಲವು ಈ ಲೈವ್ಗೆ ಬಂದು ಹೇಳ್ತಾರೆ, ಅಕ್ಕ ನೀನು ತುಳುವಿನಲ್ಲಿ ಮಾತಾಡ್ತಿ, ನಾನು ಸುಮ್ಮನೆ ವೀಡಿಯೋ ನೋಡಬೇಕಷ್ಟೇ, ಆದರೆ ಮಾತಾಡ್ತಾ ಆಗೋದಿಲ್ಲ, ಆದರೂ ಕೂಡ ಫುಲ್ ನೋಡಿದ್ದೆ ಅಂತ, ಕನ್ನಡದಲ್ಲಿ ಮಾಡಕ್ಕ ಅಂತ ಹೇಳ್ತಾಳೆ ಪಾಪ. ಹಾಗೆ ಈಗ ಅರ್ಧದಲ್ಲಿ ಕನ್ನಡದಲ್ಲಿ ಮಾತಾಡಿದ್ದೇನೆ ಆಯಿತಾ. ನಾವು ಅಂದರೆ ಮನೆಯಲ್ಲಿ ತುಳು ಮಾತಾಡೋದಲ್ವಾ, ಹಾಗೆ ನನಗೆ ಕನ್ನಡ ಅಷ್ಟು ಬರ್ತದೆಯಾ? ನನಗೆ ಬರ್ತದೆ. ಹಾಗೆ ಕನ್ನಡದಲ್ಲಿ ಸ್ವಲ್ಪ ಮಾಡ್ತೇನೆ ಆಯಿತಾ. ನಾನು ಇನ್ನು ಒಂದು ಸ್ವಲ್ಪ ಆಗಲಿ ಒಂದೇ ಚಾನಲಲ್ಲಿ ನಾನು ಅದರಲ್ಲಿ ಕುಡ್ಲ ಬಿರ್ವಾಸ್ ತುಳು ಬ್ಲಾಗ್ ಉಂಟು ಅಂತು ಕುಡ್ಲ ಬಿರ್ವಾಸ್ ತುಳು ವ್ಲಾಗ್ ಅಂತ ಉಂಟು. ಅದರಲ್ಲಿ ಕನ್ನಡ ಅಂತ ನಾನು ಎಡಿಟ್ ಮಾಡಲಿಲ್ಲ, ಇನ್ನು ಅದು ಇನ್ನು ನೋಡಬೇಕು. ತುಳು ಆ್ಯಂಡ್ ಕನ್ನಡ ವ್ಲಾಗ್ ಅಂತ ಹಾಕ್ತೇನೆ. ಹಾಕಿ ನಾನು ಮಾಡ್ತೇನೆ. ಮತ್ತು ಹೇಗಿದ್ದೀರಾ ಎಲ್ಲರೂ? ನಾನೀಗ ಸ್ವಲ್ಪ ಹೊತ್ತು ಮಾಡ್ತೇನೆ, ಮತ್ತು ಲೈವ್ ವ್ಲಾಗ್ ಎಂಡ್ ಮಾಡ್ತೇನೆ ಆಯಿತಾ. ಯಾಕೆ ಗೊತ್ತುಂಟ, ಮನೆಯಲ್ಲಿ ಸ್ವಲ್ಪ ಕೆಲಸ ಉಂಟು. ಇನ್ನು ಬಟಾಟೆ ಉಪ್ಪು ಕರಿ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತುಂಟಲ್ಲ, ನಾನೆಂತ ಹೇಳೋದು ಅದು ನೋಡ್ತೀರಿ. ಉಪ್ಪು ಕರಿ ಅಂದರೆ ಪಲ್ಯ, ತುಳುವಿನಲ್ಲಿ ಉಪ್ಪು ಕರಿ, ಕನ್ನಡದಲ್ಲಿ ಪಲ್ಯ ಅಲ್ವಾ. ಅದು ಮಾಡಲಿಕ್ಕೆ ಉಂಟು. ಅದು ಬಟಾಟೆ ಇನ್ನು ಅಮ್ಮ ಊಟ ಮಾಡ್ತಿದ್ದಾರೆ ಇಲ್ಲಿ. ಊಟವಾ ಅಕ್ಕಿ ಬೇಯಿಸ್ತಾರಲ್ಲ, ಮಾಡ್ತಾ ಉಂಟು. ಅಮ್ಮಂದಾದ ನಂತರ ಇದೊಂದು 2 ಸ್ಟಿಚ್ ಮಾಡಿ ನಾನು ಈಗ ಸ್ಟಿಚ್ 2 ನೈಟಿ, ಒಂದು ಸೀರೆ ಉಂಟು ಅಷ್ಟೇ. ಅಮ್ಮಂದು ಸೀರೆ ಉಂಟು, ಹೇಳ್ತೀನಿ. ಇದು ಸೀರೆ ಉಂಟು, ಇದು ತಲೆಂಬು ಕವರ್ ಹೊಲಿಲಿಕ್ಕೆ ಇದುಂಟಲ್ಲ, ಬಕರದ ತಲೆದಿಂಬುದು ಕವರ್ ಉಂಟಲ್ಲ, ಇದು ತಲೆದಿಂಬು ಕವರ್ ಹೊಲಿಲಿಕ್ಕೆ ಒಂದು ಕಟ್ ಮಾಡಿ ಹೊಲಿತೇನೆ. ಮತ್ತು ಈಗ ಬೇಡ, ನಾನು ಇದು ನಾನು ಹೊಲಿದಾದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಆಯಿತು ಅಂತ. ನೈಟೆಲ್ಲ ನೋಡೋದು ಬೇಡ, ಸರಿ ಆಗ್ತದೆ, ನಾನು ಮಿಷನ್ ಆಗ್ತೇನೆಲ್ಲ. ಹಾಗೆ ತಲೆದಿಂಬು ಕವರ್ ಮಾಡ್ತೇನೆ. ಅದು ಮಾಡಿ ನಂತರ ನನ್ನ ಮನೆಯದ್ದು ಕೆಲಸ ಸ್ವಲ್ಪ ಮಾಡ್ತೇನೆ. ಅದು ನಾನು ಮಾಡೋದಿಲ್ಲ, ಬಟಾಟೆ ಕಟ್ ಮಾಡೋದು ತೋರಿಸ್ಬೇಕಾ? ಬೇಡಲ್ಲ,
ಅದು ಉದ್ದದ್ದ ಸ್ಲೈಸಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಒಗ್ಗರಣೆಲ್ಲ ಹಾಕಿ ಬೇಸೊಪ್ಪು ದಾಸೆಮಿ ಮತ್ತು ಎಣ್ಣೆ ಬೆಳ್ಳುಳ್ಳಿ ಜಜ್ಜಿ ನೀರುಳ್ಳಿ ಟೊಮೆಟೊ ಅದೆಲ್ಲ ಹಾಕಬೇಕು ಮತ್ತು ಅದು ಹಾಕಬೇಕು ಮತ್ತು ತೆಂಗಿನಕಾಯಿ ಅಮ್ಮ ತಾರೆ ಒಂಜಿ ಬಿತ್ತದಿಲ್ಲ ಗವೇನು ಅವು ಅವು ಬರ್ಚಿ ಆಲಾತಿನ ಬರ್ಚಿ ಅವು ಬರ್ಚಿ ಕಸಂಡ್ ಇತ್ತು ನಿಂಗೆ ಬರ್ಚವು ಬರ್ಚಿ ಉಂಡು ತರಪಿಲ್ಲ ಬರ್ಚಿ ಬರ್ಚಿ ಹೆಂಗ ಅವು ಬರ್ಚಿ ಆ ಪಾಡ್ಲೆ ಅತ್ತ ಹೆಂಗೆ ಬರ್ಚವು ಹೌದಿಲ್ಲ ಬಕ ಇಡಿದಾರ ತರ್ಬೇಕು ಅವು ಬರ್ಚವು ಅದೊಂದು ತೆಂಗಿನಕಾಯಿ ಇಟ್ಟಿದ್ದಾರೆ ಅದು ಸ್ವಲ್ಪ ಕಸಂಡ ಬಂದಿದೆ ವಾಸನೆ ಅಂದರೆ ಅದು ಫ್ರಿಜರ್ ಇಟ್ಟಿದ್ದಾರೆ ಅಮ್ಮ ಅದು ಬೆಳಿಗ್ಗೆ ತೆಂಗಿನಕಾಯಿ ಪದಂಗಿಗೆ ಹಾಕಿದ್ದಾರೆ ಅಂತೆ ನನಗೆ ಅದು ಒಳ್ಳೇದಾಗೋದಿಲ್ಲ ನಂಗೆ ಗೊತ್ತಾಗಿದೆ ಸ್ವಲ್ಪ ಅದು ಆದರೆ ಅದು ಒಳ್ಳೇದಿಲ್ಲ ಸ್ವಲ್ಪ ಕಸಂಟ ವಾಸನೆ ಬರ್ತಾ ಉಂಟು ಹಾಗೆ ಇನ್ನು ಉಪ್ಪು ಕರಿ ಎಲ್ಲ ಮಾಡಿ ಬಟಾಟೆದು ನಂತರ ಮಧ್ಯಾಹ್ನ ಉಪ್ಪು ಕರಿ ಮಾಡಿ ಬಟಾಟೆ ತೋರಿಸ್ತೇನೆ ಅದು ಉಪ್ಪು ಕರಿ ಮಾಡಿದ್ದು ನಾನು ಹೀಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ಕಟ್ಟೆಲ್ಲ ಮಾಡಿದ ನಂತರ ನಾನು ನಿಮ್ಗೆ ಬಟಾಟೆ ಉಪ್ಪು ಕರಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಮತ್ತು ಎಂತೆಲ್ಲ ಒಂದು ಸ್ವಲ್ಪ ನಮ್ಮದು ಒಂದು ಕಾಫಿ ತಗೊಂಡಿಟ್ಟು ಅದು ಸ್ವಲ್ಪ ಕಾಫಿ ಮಾಡಿ ಕುಡಿತೀರಿ ಒಳ್ಳೆಯದಾಗ್ತದೆ ಬಾಯಾರಿಕೆ ಆಗ್ತದೆ ನನಗೆ ಸ್ವಲ್ಪ ಸೆಕೆ ಅಲ್ವಾ ಎಂಥಾದ್ರೂ ಕುಡಿಯುವಂತಾಗ್ತದೆ ಚಹಾ ಬೇಡ ಅದು ಕಾಫಿ ಕುಡಿದ್ರೆ ಒಳ್ಳೆಯದು ಉಷ್ಣ ಈಟಲ್ವಾ ದೇಹಕ್ಕೆ ಒಳ್ಳೆಯದಾಗ್ತದೆ ಅಂದರೆ ಹಸಿವೆ ಆಗೋದಿಲ್ಲ ಮಧ್ಯಾಹ್ನ ಒಂದು ಊಟ ಮಾಡ್ತೀನಿ ಮತ್ತು ನಮ್ಮ ಹತ್ರ ಮೊನ್ನೆ ಮಾಡಿದ್ದು ಅಮ್ಮ ತೆಂಗಿನಕಾಯಿ ಇಟ್ಟಿದ್ದಾರೆ ಮೊನ್ನೆದು ತವತೆ ಗೊದ್ದೆಲುಂಟು ಅದು ಈಗ ಉಂಟು 3 ದಿವಸ ಆಯಿತು ಯಾರಾದರೂ ನಂಬ್ತೀರಾ ಅಂದರೆ ಒಂದು ತೋಪು ಮಾಡಿ ಇಟ್ಟಿದ್ದೀನಿ ಗೊತ್ತಿಲ್ಲ ಯಾರು ಕೂಡ ತಿನ್ನೋದಿಲ್ಲ ಅದನ್ನು ಹಾಗೆ ಉಂಟು ಇವತ್ತು ಸಂಜೆ ತನಕ ಕೊತ್ತಲಲ್ಲಿ ಅವರು ಊಟ ಮಾಡಬೇಕು ಬಿಸಾಡೋದಿಲ್ಲ ಯಾಕೆ ಒಂದು ತೆಂಗಿನಕಾಯಿ ಹಾಕಲಿಲ್ವಾ ಹಾಗೆ ಬಿಸಾಡೋದಿಲ್ಲ ಅತ್ತಿಗೆ ಬರಲಿಲ್ಲ ಅದು ಸ್ವಲ್ಪ ಅತ್ತಿಗೆ ಹತ್ರ ಕೊಟ್ಟು ಕಳಿಸಿದ್ದೇನೆ ನಾನು ಬಿರಿಯಾನಿ ಕೊಡುವಾಗ ಹೋಗ್ಬೇಕಂತ ಎನಿಸಿದ್ದೇನೆ ಸ್ವಲ್ಪ ಕೊಡುವ ಅಂತ ನೆನಪಿಲ್ಲ ಖಾಲಿ ಬಿರಿಯಾನಿ ಮಾತ್ರ ಕೊಟ್ಟದ್ದು ಅವರಿಗೆ ಪಾರ್ಸೆಲ್ ಮಾಡಿ ಸ್ವಲ್ಪ ಟೇಸ್ಟ್ ಮಾಡಿ ನೆನ್ನೆ ಬಿರಿಯಾನಿ ಮಾಡಿದ್ದಲ್ಲ ಹಾಗೆ ಈಗ ಉಂಟು ತವತೆ ಗೊತ್ತಿಲ್ಲ ಕುಂಪಟ್ಟು ಬಿಸಿ ಮಾಡಿ ಅದೆಂತಕ್ಕಾಗಿದೆ ಗೊತ್ತುಂಟ ದಪ್ಪ ಗಸಿಯಾಗಿದೆ ಆದರೆ ತುಂಬ ಒಳ್ಳೆಯದಾಗಿ ನಾನು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ನೀರುಳ್ಳಿ ಎಲ್ಲ ಫ್ರೈ ಮಾಡಿ ತೋರಿಸಿದೆ ನಾನು ಹಾಗೆ ಅದೆಲ್ಲ ಮಾಡಿದ್ದು ಅದು ಅಂದರೆ ಇವರಿಗೆ ಇಲ್ಲಿ ಇಳಿಯೋದಿಲ್ಲ ಇಲ್ಲಿಂದ ಇದುಂಟಲ್ಲ ಕೇಕ್ ಇಲ್ಲಿ ಗಂಟಲು ಅಲ್ಲಿಂದ ಕೆಳಗೆ ಇಳಿಯೋದಿಲ್ಲ ಅವರಿಗೆ ಹಾಗೆ ತಿನ್ನೋದಿಲ್ಲ ಮೀನು ಮಾಂಸ ಇದ್ದರೆ ಎಲ್ಲ ತಿಂತಾರೆ ಟೇಸ್ಟ್ ಆಗ್ತದೆ ಅವರಿಗೆ ಬಾಯಿಗೆಲ್ಲ ಇಳ್ತದೆ ರುಚಿ ಆಗಬೇಕು ಅವರಿಗೆ ತಿನ್ನಲಿಕ್ಕೆ ಗೊತ್ತಾಯ್ತಾ ಇಲ್ಲಾಂದರೆ ಆಗೋದಿಲ್ಲ ತಿನ್ನೋದಿಲ್ಲ ನನ್ನ ಮೀಸಣ್ಣ ಅಂತ ಎಂತ ದಾದಣ್ಣ ಊಟ ಆಯ್ತಂತೆ ಅಮ್ಮಂದು ಇನ್ನೂ ನಾನೊಂದು ಪದಾರ್ಥ ಮಾಡಬೇಕು ಮತ್ತೆ ಮಾಡ್ತೇನೆ ಇಷ್ಟು ಬೇಗ ಬೇಡ ಗಂಟೆ ಶೇಕು ಗಂಟೆ ಹಾಂ 11 ಆಯಿತು ಸಿಕ್ಕಿದೆ ಎನ್ನತ್ತು ಕನ್ನಡ ಬರ್ಕೊಂಡ ಹಾಂ ಬಕೋದ ಸಾಸಿವೆ ದಾಸೆಮೆ ಅಲ್ಲ ಗೈಸ್ ದಾಸೆಮೆ ತುಳುನಲ್ಲಿ ಸಾಸಿವೆ ಕನ್ನಡ ಇಲ್ಲ ಬಕ 2 ಸ್ಟಿಚ್ ಮಾಡುವ ಹೌದು ಗೈಸ್ ನಾನು ಸೀರೆ ಇವತ್ತು ಹೊಲ್ಲುದಿಲ್ಲ ಅಂತ ಬೇಡ ಅವಳು ಬಂದು ತಾಯಿ ಕವರ್ ಮಾಡ್ತಾಳೆ ಅವಳೇ ಮಾಡಲಿ ಅವಳಿಗೆ ಫ್ರೀ ಉಂಟು ಮನೆಗೆ ಬಂದರೆ ಅಂತ ಇಲ್ಲ ಕೆಲಸ ಮಾಡಲಿಕ್ಕೆಲ್ಲ ಇಲ್ಲ ಸ್ವಲ್ಪ ಮಾಡ್ತಾಳೆ ಮತ್ತು ಮಲಗ್ತಾಳೆ ಆಯಿತಾ ನೋಡಿ ತೋರಿಸ್ತೇನೆ ಅವಳಿಗೆ ಇವಾಗ ನೋಡಿದರೆ ಹೇಳ್ತಾಳೆ ನನಗೆಲ್ಲ ನೀನು ಹೇಳುದ ಅಂತ ಕೇಳಿ ಅವಳ ಹತ್ರ ಮಿಷನ್ ಸರಿ ಉಂಟು ನಾವೇ ಸರಿ ಇಲ್ಲ ಅಲ್ಲ ನಮ್ಮದು ಸ್ವಲ್ಪ ಗಟ್ಟಿಯಾಗಿದೆ ಮಿಷನ್ ಹಾಗೆ ಮತ್ತು ನನ್ನ ವೀಡಿಯೋ ಎಲ್ಲ ನೋಡಿ ಆಯಿತಾ ನೋಡಿ ಕಮೆಂಟ್ ಎಲ್ಲ ಚಂದದ ಹಾಕಿ ಎಂತಾದರೆ ತಪ್ಪಿದರೆ ಹೇಳಿ ಇದು ತಪ್ಪಾಯಿತು ಅಂತ ಮತ್ತು ಏನಾದರೂ ಡೌಟ್ ಇದ್ದರೆ ಕೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮಾತಾಡಿ ನನ್ನ ಹತ್ರ ಆಯಿತಾ ಮಾತಾಡಿದ್ದು ಕುತ್ಕೊಳ್ಳಿ ಇದೆಂತ ಮಾರಾಯ ಒಂತೆಪ್ಪನ ಮನೆ ಬಾದೇವರೇ ಒಂದು ಒಲಿಲಿಕ್ಕೆ ಕೂತ್ಕೊಂಡೆ ನನಗೆ ಬೇಗ ಬೇವರೆಲ್ಲ ಬರ್ತಾ ಉಂಟು ಇನ್ನು 4-5 ನೈಟಿ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಂತ ನಾನಿಲ್ಲಿ AC ಮಾಡಿ ಕೂತ್ಕೊಳ್ಬೇಕು ಆಗೋದಿಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲಿ ಬೆವರು ಜಾಸ್ತಿ ಕಿಟಕಿ ಓಪನ್ ಉಂಟಾಯ್ತಾ ಗಾಳಿ ಇಲ್ಲ
ಇದು ಇಂಚ ತಿರ್ಗೊಂದೇ ಪಡ ಅಂದರೆ ಹಾಗೆ ಮತ್ತು ಎಂತ ಇಲ್ಲಲ್ಲ ವಿಶೇಷ. ನಾನೀಗ ಸ್ವಲ್ಪ ಎಂಡ್ ಮಾಡ್ತೇನೆ, ಮತ್ತು ನಿಮಗೆ ಬಟಾಟೆ ಕಟ್ ಮಾಡುವಾಗ ವೀಡಿಯೋ ಮಾಡ್ತೇನೆ ಆಯಿತಾ, ಹೇಗೆ ಮಾಡೋದು ಒಗ್ಗರಿ ಮಾಡುವಾಗ ತೋರಿಸ್ತೇನೆ ಮಾಡೋಣ ಅಂತ ಆಯಿತಾ. ಇದೆಂತ ಮಾರಾಯ ನೀನು ನೀಟಿ. ಓಕೆ ಗೈಸ್, ನಾನು ಕಂಟಿನ್ಯೂ ಮಾಡ್ತೇನೆ ಆಯಿತಾ ವೀಡಿಯೋ. ಸುರುಗೋಕು ಗ್ಯಾಸ್ ಹೊತ್ತಾಗ ಗ್ಯಾಸ್ ಹೊತ್ತ ಇವಾಗ ಖಾರದಲ್ಲಿ ಏನು ಉಪ್ಪು ಕರಿದು ಖಾರದಲ್ಲಿ ಬೇಡ ಒಂದು ಲೈಟ್ ಹೊತ್ತಾಗ ನಾಂದು ಲೈಟ್ ಬೇಡ ಒಂದು ತಾಂತೇನೆ ಬೇಡ. ಈ ತೆಂಗಿನ ಎಣ್ಣೆ ಹಾಕುವ, ಸ್ವಲ್ಪ ಒಳ್ಳೆಯದಲ್ಲ. ನಾನು 1 ಲೀಟರ್ ತರೋದು, ಈಗ ತರಲಿಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲ, ಹಾಗೆ ನಾನು ಇಂಥ ತರೋದಿಲ್ಲ ಈಗ ಬೇಡವ, ಹಾಗೆ ನಾನು ತರೋದಿಲ್ಲ. ನಾನು ಇದಕ್ಕೆ ಇದು ಸಾಸಿವೆ ಹಾಕೋಣ. ಸಾಸಿವೆ ಮೀರಿ ಸೊಪ್ಪು ಉಂಟು, ಮತ್ತೆ ಕಟ್ ಮಾಡಿ ಇದು ಬೇಯಿಸೋದು ಆಯಿತಾ. ತೆಂಗಿನಲ್ಲಿ ಎಣ್ಣೆಯಲ್ಲಿ ಈ ಥರ ಮಾಡಿದರೆ ಸ್ವಲ್ಪ ಗಮ್ಮಂತ ಆಗ್ತದೆ. ಒಳ್ಳೆ ಒಳ್ಳೆ ಪರಿಮಳ. 2 ಈರುಳ್ಳಿ ಕಟ್ ಮಾಡಿದ್ದೇನೆ. ಈರುಳ್ಳಿ ಕಟ್ ಮಾಡಿದ್ದೇನೆ 2 ಈರುಳ್ಳಿ ಕಟ್ ಮಾಡಿ ಒಳ್ಳೆ ಫ್ರೈ ಮಾಡಿ ಆಯಿತಾ. ಒಳ್ಳೆ ಫ್ರೈ ಮಾಡಿ ಈರುಳ್ಳಿ ಅದೆಲ್ಲ ಫ್ರೈ ಆಗುವಾಗ ಸ್ವಲ್ಪ ಚೆಂದ ಕಮ್ಮನೆ ಬರ್ತದೆ, ಒಳ್ಳೆ ಪರಿಮಳ, ಸುವಾಸನೆ. ಕಾಯ್ದಿಲ್ಲಾದರೆ ನಾವು ಏನು ಮಾಡೋದು ಗೊತ್ತಿಲ್ಲ, ಬೇಗ ಫ್ರೈ ಆಗಲಿಲ್ಲಾದರೆ ನಾವು ಈಗ ಈ ಕೆಲಸ ಮಾಡುವ, ಚೂರು ಉಪ್ಪು ಹಾಕುವ. ಹೀಗೆ ಉಪ್ಪು ಹಾಕಿದರೆ ಸ್ವಲ್ಪ ಅದು ಬೇಗ ಬೇಯ್ತದಂತೆ. ಇದೆಂತ ಹುಚ್ಚು ಕಟ್ಟೋದು ನನ್ನ ಮೊಬೈಲು ಈ ಥರಗೆ ಸರಿ ಇಲ್ಲ ಆಯಿತಾ, ಬೇಜಾರು ಮಾಡಬೇಡಿ. ಡಿಬ್ಬ ಬೀಳ್ತಾ ಉಂಟದು, ಕಾಣಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ಕಾಣ್ತಾ ಉಂಟಲ್ಲ. ಈಗ ಇದು ಫ್ರೈ ಆಗ್ತಾ ಬಂತಲ್ಲ, ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಟೊಮೆಟೊ ಹಾಕುವ. ಟೊಮೆಟೊ ಹಾಕ್ತೇನೆ ನಾನು. ಆದಷ್ಟು ಬೇಗ ಡ್ರೈ ಫ್ರೂಟ್ ತರ್ತೇನೆ ಆಯಿತಾ, ದೊಡ್ಡದು ಅಲ್ಲಿ ಇಲ್ಲಿ ನಿಲ್ಲಿಸ್ಬೋದಲ್ಲ, ಇಲ್ಲಿ ಮೇಲೆ ಮಾಡಿ ನಿಲ್ಲಿಸ್ಬೋದು. ಅದು ಆಗೋದಿಲ್ಲ, ಅದೆಲ್ಲ ಕಟ್ಟಾಯಿತು ಎಷ್ಟು ಇವತ್ತಿನಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ ನಾನು. ಹಾಗೆ ಅದು ಆಗೋದಿಲ್ಲ. ಈಗ ಎಂತ ಮಾಡಬೇಕು ಗೊತ್ತಿಲ್ಲ, ಇದು ಎಂಥ ಸೆರೆಮನೆ ಹೇಳ್ತಾರಲ್ಲ ತೆಂಗಿನಕಾಯಿ. ಈಗದ ಅವರಿಗೆ ಕುತ್ಕೊಂಡೆಲ್ಲ ತೆರೀಲಿಕ್ಕೆ ಆಗೋದಿಲ್ಲ ತೆಂಗಿನ, ಈಗ ನಿಂತುಕೊಂಡೇ ತೆಂಗಿನಕಾಯಿ ಮಾಡಬೇಕು. ಮತ್ತು ಖಾಲಿ ಉಪ್ಪು ಕರೆ ತಿನ್ನೋದಲ್ಲ, ಇದು ಸೆಂಡಿಗೆ ಆಯಿತಾ. ಇದು ನಾವು ಕೊಲೆಯಲ್ಲಿ ದೇವಸ್ಥಾನ ಪೋದಿದ್ದೇವೆ, ಅಲ್ಪ ಭಯ ಅಜ್ಜಿ ಮಾರೋದಿಟ್ಟೇರಿ. ನಾನು ಅಲ್ಪ ತೆತ್ತೊಂದಿದ್ದು 800 ರೂಪಾಯಿಗೆ ತೂಕ ಎಡ್ಡೆ ಹಾಕ್ಲ ಫ್ರೈ ಮಾಡಿ ತೂಕ ಹಾಕತ್ತೆ. ಒಂದೊಂದು ಜೊತೆ ನೋಡು ಫೋನಾಗ ಪ್ರಾಯದಕ್ಕೆಲ್ಲ ದಾದ ಮಾರೊಂದಿರ್ತದೆ, ಅಕ್ಕೆಲ್ಲ ಜೊತೆ ನೋಡು ಹಾಕೊಂಡು ಆಲ್ರೆಡಿ ಉಂಟು ಮಾರೋದು ಪಾಕ ತೊಗೊಂಡು ಜವನ್ನೇರು ಮಾತ ಮಾರೋದೇ ತಂದ್ರೆ ಬಂದು ಜೊತೆ ನೋಡು ಗೋಡಿತರ ಅಲ್ಲಿ ಮಸ್ತ್ ಏಜ್ ಆಗ್ತೀನಿ ಹಾಕೊಂಡು ಎಲ್ಲೆಲ್ಲೇ ಜೋಕುಲು ಪುರ ಉಂಟದೆ ಅಕಲ್ಲ ಪುರ ಜೊತೆಲ್ಲ ಆಯ್ನಾತು ಅಟ್ಲೆ ಸಪೋರ್ಟ್ ಮಾಡ್ತೇವೆ ಮಾತಾಡ್ದೆ ಬಂಡ ಏಜ್ ಆಗ್ತೀನಿ ಹಾಕೊಳ್ಳತ್ತೆ ಪ್ರಾಯದವ್ರು ಬರ್ತದೆ ಉಂಟು ಬಂದಾಗ ಹಾಕಡೆ ಒಂಜಿ ಆಸೆ ಪುಂಡು ಸೇಲ್ ಹಾಕೊಂಡು ಬಂದದ್ದು ಅಂಚ ಏನೆಲ್ಲ ಉಂಟು ಸೇರ್ಕೊಂಡು ಪ್ರಾಯದಕ್ಕಳು ಆಡೋದು ಅಲ್ಪದಾದದ್ದು ಒಂದು ಎಡ್ಡೆ ಪುಂಡು ನಿಜವಾದ ಹಾಕೊಂಡು ಮಾರನ ಎಡ್ಡೆ ಪುಂಡು ಹಾಕೊಂಡು ಒಂದಿನ ಅದನ್ನು ಬಿಸ್ನೆಸ್ಗೋಸ್ಕರ ಮಾರೋದು ಪೇರು ಅಕ್ಲಿಗೆ ಒಂಜಿ ರೆಸ್ಪೆಕ್ಟ್ ಕೊಡಲೆ ಪ್ರಾಯದಕ್ಕಳತೆ ಅಂಚ ಡಿಮಾಂಡು ಯಾನ್ ಇತ್ತೆ ಪಾಡುವೆ
ಇದು ಬಟಾಟೆದಲ್ಲಿ ಎಷ್ಟು ಬಟಾಟೆ ನೋಡಿ, ಎಂತ ಬಟಾಟೆ ಮಾರದು ದೊಡ್ಡದು ದೊಡ್ಡ ಬಟಾಟೆ ಬೇಯುವಾಗ ಕಟ್ಟಾಗ್ತದೆ ಮಾತ್ರ ಅದರಲ್ಲಿ, ಬೇಯುವಾಗ ಇದಾಗ್ತದೆ. ಮತ್ತು ನಾನು ಎಂತ ಮಾಡಿದ್ದೇನೆ ಅಂದರೆ ಇಲ್ಲಿ ಸ್ವಲ್ಪ ಕ್ಯಾರೆಟ್ ಕೂಡ ತಗೊಂಡಿದ್ದೇನೆ. ಕ್ಯಾರೆಟ್ ಮತ್ತು ಬಟಾಟೆ ಮಾಡಿ ಕ್ಯಾರೆಟ್ ಜ್ಯೂಸ್ ಮಾಡಿಗೆ ತಂದದ್ದು, ಜ್ಯೂಸ್ ಮಾಡ್ತಾ ಇದ್ದೇನೆ. ಜಾಸ್ತಿ ಇಟ್ಟದ್ದು ಹಾಳಾಗ್ತದಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಆಗಿ ಅಲ್ಲಿ ನೋಡಿ ಬಟಾಟೆ ಮತ್ತು ಕಲ್ಲರಲ್ಲ ಇದು ನೋಡಲಿಕ್ಕೆ ಚೆಂದ, ತಿನ್ನಬಾರ್ದು ಆಯಿತಾ. ಬಟಾಟೆ ಕರಿ ಬೀಟ್ರೋಟ್ ಎಲ್ಲ ಹಾಕಿದರೆ, ಕ್ಯಾರೆಟ್ ಎಲ್ಲ ಹಾಕಿದರೆ ಯಾರು ತಿನ್ನಬೇಡಿ, ಡೆಕೋರೇಟ್ ಮಾಡಿ ಇಲ್ಲಿ ತಿನ್ನಬಾರ್ದು. ಆಯಿತು, ಈಗ ಅದಕ್ಕೆ ನೀರು ಹಾಕ್ತೇನೆ ಸ್ವಲ್ಪ. ಬಟಾಟೆ ಮತ್ತು ಕ್ಯಾರೆಟ್ ಬೇಯಬೇಕಲ್ಲ, ನೀರು ಹಾಕುವ. ಖಾರ ದರ್ತನಮ್ಮ ಬೇರೆ ದರ್ತನ ಬಟಾಟೆ ಮತ್ತೆ ಇದು ಬೇಯುವಾಗ ಅದಕ್ಕೆ ಕೆಲವು ಮಸಾಲೆ ಹಾಕ್ತೇನೆ ನಾನು ಸ್ವಲ್ಪ. ಈಗ ನಾನು ಉಪ್ಪು ಹಾಕ್ತೇನೆ ಆಯಿತಾ, ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಬೇಯಲಿಕ್ಕೆ ಇಡುವ. ಮತ್ತು ಬೆಂದ ಮೇಲೆ ರಿಟರ್ನ್ ಬರ್ತೇನೆ ಆಯಿತಾ, ನಿಮಗೆ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಎಂತ ಮಾಡಬೇಕು, ಕಾಫಿ ಬೇಕಾ ಬೇಡುವ ಅಂತ ಹಾಲು ಮಾಡಿರ್ತೇನೆ ಮೊದಲು, ಅದಿದ್ದರೆ ಮಾತಾಡೋದು ಬೇಡ. ಒಂದು ಪ್ಯಾಕೆಟ್ ಉಂಟು ಸಾಯಂಕಾಲ ಚಾಕಿ, ಹಾಗೆ ಹಾಲು ಕಾಫಿ ಬೇಡ, ಕ್ಯಾನ್ಸಲ್. ಇದು ಬೇಯಲಿ, ಚಂದ ಬೇಯಲಿ ಆಯಿತಾ. ಮತ್ತೆ ತೋರಿಸ್ತೇನೆ, ಮತ್ತೆ ತೋರಿಸ್ತೇನೆ ಆಯಿತಾ. ಈಗ ಬೇಯಲಿ, ಈಗೆಲ್ಲ ಕೆಲಸ ಉಂಟು ಬಾಕಿ, ಹಾಗೇನೆ ಉಂಟು. ಅಡುಗೆ ಮನೆಗೆ ಬಂದರೆ ಸಾಕು, ಇಲ್ಲಿಗೆ ಚೆಲ್ಲಪಿಲ್ಲಿ ಆಗ್ತದೆ ಆಯಿತಾ. ಸ್ವಲ್ಪ ಲೈಟ್ ಬಂದ್ ಮಾಡುವ ಆಯಿತಾ. ಕೆಲಸ ಇದೆ, ಇಲ್ಲಿ ಬಾಕಿ ಉಂಟು ಕೆಲಸ ಎಲ್ಲ. ಇಲ್ಲಿ ನೋಡಿ ಮಿಷನಲ್ಲಿ ಇಟ್ಟಿದ್ದೇನೆ, ಇನ್ನೂ ಇದೆಲ್ಲ ಹೊಲಿಲಿಕ್ಕೆ ಉಂಟು. ಪದಾರ್ಥ ಮಾಡಿ ನಂತರ ನಾನು ಮಾಡ್ತೇನೆ ಅಂತ. ಹಾಗೆ ಎಂತ ಬೆವರು ಮಾರ, ಸೆಕೆ ಜಾಸ್ತಿ ಅಲ್ಲ. ನಿಮ್ಮ ಕಡೆ ಹೇಗೆ ಉಂಟು ಸೆಕೆ ಉಂಟಾ? ಶೆಕೆ ಆಗ್ತದೆ. ಹಾಂ, ಇದು ನೋಡಿ ಇಲ್ಲಿ ನೇಲಿಸಿಟ್ಟದು ನಾನು. ಇಲ್ಲಿಗೆ ಇಟ್ಟರೆ ಬೇಕಾದ ತೆಗಿಬೋದಲ್ಲ. ಇದ್ರ ಪ್ರಾಡಕ್ಟ್ ಎಲ್ಲ ಉಂಟಾಯ್ತಾ. ಇದುಂಟು, ಸೂಟೆಕ್ಸ್ ಉಂಟು, ರಿಮೋಟ್ ಉಂಟು, ಬಾಚಣಿಗೆ ಉಂಟು, ಎಲ್ಲ ಇಟ್ಟದು ನಾನು. ಹಾಗೆ ತುಂಬ ಸಿಕ್ಕಿಯ. ಓಕೆ, ಮತ್ತೆ ಬರ್ತೇನೆ. ಇಲ್ಲಿಗೆ ಈಗ ಒಂದು ತೆಂಗಿನಕಾಯಿ ಸುರಿವ ಮಸಾಲೆಗೆ ಬೇರೆ ಪೂಜಿ ತುಂಬ ಈಸಿ. ಹೀಗೆ ಮಾಡಿದರೆ ಇಟ್ಟರೆ ತುಂಬ ಈಸಿ ತೆಂಗಿನಕಾಯಿ ಬೆರೀಲಿಕ್ಕೆ. ಸುರಿಲಿ ತೆಂಗಿನ ಸಾರೆ ಬೆಳೆ ಒಂದು ಲಾಭ ರಗಾಲೆಚ್ಚು ಇಂಚಮಂತ ರಗಾಲೆಚ್ಚು. ಇಲ್ಲೊಂದು ಬೇರೆಪ್ಪನೇದು ಗಂಟು ಬೇನೆ ಕಾರು ಬೇನೆ ಅಪ್ಪನಿಗೆ ದಾಲೆಜ್ಜು ಒಂಚೂರು ಬಂಜಿ ಕೂತ ಬೋದು ನಾನು ಇಂಚ ಬೇರೆ ಇಟ್ಕೊಂಡು. ಹಾಂ, ಮೀನು ಮಮ್ಮಿನ ಕತ್ತಿ ಉಂಟೊಂದು ಮನ್ಪುಂಗೆ ದಾದ ಉಂದುವ ಇಂಚೆ ಬರೋಡಿಗೆ ಕತ್ತಿ ಮನ್ಪು ಆಡ ಸಮಾಪ್ತಿ ನಮ್ಮ ಬಲದಿತ್ತು ಯಾವ ಅಂತ ಬರ್ತಾರೆ ನಮ್ಮ ಪೂರ ತಲೆ ಇದ್ದಿದ್ದು ಅವಳು ಬೇಯಿನ ಕಡೆಗೆ ಬಿಡಿ ಗಸಿಲ ಸೆಂಟಿಗೆ ಕಾಯ್ತಿದ್ದೆ ಯಾವದ ಕಾಲೇಜ್ ಇಂಚಾಂಡ ಸರಿ ದಿಕ್ಕುದಿಯೋಳು ಮಾತ್ರ ಅಂತೆ ಸಾರೆ ಪೆರಿದ ಇವಾಗ. ಹಾಂ, ತೇರೆ ತೆಕ್ಕೊಡು ಏದು ದಿಕ್ಕು ಆ ತೆಡ್ಡೆ ಇಂಚ ಓಕೆ ನಾಡು ಪೂರ ಅಲ್ಪ ಗೈಸ್. ಈಗ ಇದಕ್ಕೆ
ಎಂತೆಲ್ಲ ಹಾಕೋದು ಬಾಕಿ ಉಂಟು. ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಬಟಾಟೆ ಮತ್ತು ಕ್ಯಾರೆಟು. ಈಗ ಇಡ್ತೇನೆ, ಸ್ವಲ್ಪ ತಿರ್ತದೆ ಈಗ, ಅದಕ್ಕೆ ಹುಷಾರಿಲ್ಲ. ಈಗ ನಾನು ಸ್ವಲ್ಪ ಅದಕ್ಕೆ ಮೆಣಸಿನ ಹುಡಿ ಹಾಕುವ. ಕಾಯಿ ಮುಂಚು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಹಾಕಿ ಅನಂತರ ನಾನು ಇಲ್ಲಿ ಇದಾಗ್ತೀನಿ, ಅರಸಿನ ಸಾಕು. ನಂತರ ಮಿಕ್ಸ್ ಮಾಡುವ ಬಟಾಟೆ ಮತ್ತು ಕ್ಯಾರೆಟು. ಹೀಗೆ ಮಾಡಿದರೆ ಖುಷಿ ಆಗ್ತದೆ ಅವರಿಗೆ ಊಟ ಮಾಡಲಿಕ್ಕೆ. ತರಕಾರಿ ಎಲ್ಲ ಉಂಟಲ್ಲ, ಯಾರು ಬಿಸಾಡೋದಿಲ್ಲ. ಇದಕ್ಕೆ ನಂದು ನೆನ್ನೆ ಒಂದು ಬಿರಿಯಾನಿಗೆ ಜೀರಿಗೆದು ಪುಡಿ ಇತ್ತು, ಇಲ್ಲಿ ಉಂಟು, ಪೀಸಲ್ಲಿ ಮಾಡಿಟ್ಟದ್ದು ನಾನು. ಸ್ವಲ್ಪ ಹಾಕುವ, ಚಂದ ಪುಡಿ ಮಾಡಿಟ್ಟಿದ್ದು ಹಾಗೆ ಇತ್ತು. ಈಗ ನಾನು ಅದಕ್ಕೆ ತೆಂಗಿನಕಾಯಿ ಹಾಕ್ತೀನಿ. ಎಷ್ಟು ಒತ್ತರಂಟು ಮಾಡಲಿಕ್ಕೆ ಉಂಟು, ತುಂಬ ಒತ್ತರ ಮಾಡಲಿಕ್ಕೆ ಉಂಟು, ಕೆಲಸ ಆಗಲಿಲ್ಲ. ಇದೊಂದು ಬೇಗ ಮುಗಿದರೆ ಮತ್ತೆ ಬೇಗ ಊಟ ಮಾಡಿ ನನ್ನ ಕೆಲಸ ಮುಂದುವರಿಸ್ತೇನೆ. ಸ್ಟಿಚ್ ಹಾಕಲಿಕ್ಕೆ ಉಂಟಲ್ಲ, ನನ್ನ ಅಮ್ಮನ ನೈಟ್ ಆಯಿತು, ನನ್ನ ಹಾಕಿ ಸ್ಟಿಚ್ ಹಾಕಲಿಕ್ಕೆ ಉಂಟು. ಸ್ವಲ್ಪ ತೆಗೆದುಬಿಡಲಿಕ್ಕೆ ಇದಿಲ್ಲ. ಎಂತ ಮಾರ್ರೆ, ಇದು ಬಟಾಟೆ ಚಪಾತಿಯಲ್ಲಿದ್ದರೆ ಒಳ್ಳೆಯದಾ? ನಿಜ ಮಾಡಿ, ಇದು ನೋಡುದಲ್ಲ, ತುಂಬ ಚೆಂದ ಉಂಟು. ಮಾಡಿ ಆಯಿತಾ, ಮನೆಗೆ ಹೋಗಿ. ನಾನು ಸ್ವಲ್ಪ ಇದಾಗ್ತೇನೆ, ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಸೊಪ್ಪು ಹಾಕ್ತೇನೆ ಆಯಿತಾ. ಅದು ಬೇಳೆಗೆ ಹಾಕುವ. ನಿಜವಾಗಿ ನಾನು ಚೆಂದ ಆಗ್ತದೆ ಅಂತ ಎನಿಸೇ ಇಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಜೀರಿಗೆ ಹುಡಿ ಹಾಕ್ತೇನೆ ಅಲ್ಲ, ಸ್ವಲ್ಪ ಟೇಸ್ಟ್ ಬರ್ತದೆ ಅದಕ್ಕೆ. ಆನಂತರ ಸ್ವಲ್ಪ ಗಾರ್ನಿಷಿಗೆ ಇದು ಮತ್ತು ಬೇಸೊಪ್ಪು ನನಗೆ ಬೇಕೇ ಬೇಕು, ಎಲ್ಲ ಪದಾರ್ಥಕ್ಕೆ ಸಹ. ಮೀನಿಗೆ ಬೇಸೊಪ್ಪು ಮತ್ತು ಇದು ಹಾಕೋದಿಲ್ಲ ಆಯಿತಾ. ನೋಡಿ ಅಂತೆ ನೀವು ಅಂತ ನೆನೆಸ್ಲಿಕ್ಕಿಲ್ಲ, ಒಂದು ಕ್ವಿಕ್ಕಾಗಿ ಮಾಡೋದು ಮಧ್ಯಾಹ್ನಕ್ಕೆ ಭಾರಿ ಒಂದು ಟೇಸ್ಟ್ ಆಗ್ತದೆ ಇದು ಊಟ ಮಾಡಲಿಕ್ಕೆ. ವೈಟ್ ರೈಸ್ ಬೇಕು. ಅಮ್ಮ ನುಕ್ ಬಂದದ ಹುಡುಗಿ, ನಾನು ಸುಳ್ಳು ಹೇಳೋದಲ್ಲ. ಸ್ವಲ್ಪ ಟೇಸ್ಟ್ ಮಾಡಿ ಅಂತೆ, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಚೆಂದ ಉಂಟು. ಗಸಿ ಎಲ್ಲ ಒಳ್ಳೆಯದಾಗಿದೆ. ಒಳ್ಳೆಯದು ಅಂದರೆ ಮಸ್ತ್ ಶೋಕ ಆತಂಗ ಪಕ್ಸಲು ಬನ್ಪನತ್ತು ಮನ್ಪುಲೆ ಇಂಚೆನೆ ಅರ್ಜೆಂಟ್ ಮೂಡಂಡ ಮನ್ಪುಲೆ ಎಡ್ಡಣ್ಣು ಬಟಾಟೆಲ್ಲ ಕ್ಯಾರೆಟ್ಲ ಪಾರ್ ಬಕೊಂತ ಮೂಲಿಗೆ ಮತ್ತು ತರಕಾರಿ ಮತ್ತು ಇಂಚ ಮನ್ಪುಲ ಅವು ದಾದನ ಪನ್ಪೇರೆ ತಿನ್ನಿಕ್ಕೆ ಸಾಗುವ. ಅದು ದಾದನ ಪನ್ಪೇರು ಆಂಡಲ ಮಸ್ತ್ ಶೋಕ ಆತೀನಿ. ಇನ್ನು ಮಾತ್ರ ಇನ್ನು ಖಾಲಿ ಆಪು ರಾತ್ರಿಗೆ ಇಜ್ಜಿ. ನಾನು ಫಸ್ಟೇ ಬನ್ಪೆ ರಾತ್ರಿಗೆ ಇಜ್ಜಿ ಈ ಡೆಗ್ ಎನ್ನ ಇನ್ನಿತ ರೆಸಿಪಿ ಆಂಡಿ ನಿಜವಾದ ತಾರದೆಣ್ಣೆ ತಿನ್ನೋಡು. ಲೈಟ್ ಮಾಡ್ಕೊಂಡು ತಾರದೆಣ್ಣೆ ಅದು ಮಟ್ಟಿ ನೋಡು. ಓಕೆನಾ? ಪುರಿ ಎಸ್ ಏನು ಸುಳ್ಳು ಬಂದು ನತ್ತು ಇದು ಬೋಡಿ ಇತ್ತನ್ನು ತುಲಿ ಏತು ಸೋಕು ಬೈದು ಇಂಚದು ಬೀಟ್ರೋಟು ಬಾರ್ದಿಜಿ ಏನು ಕ್ಯಾರೆಟ್ ಪಾರ್ದೆ ಒಕ್ಕ ಬಟಾಟೆ ಮತ್ತು ಪಾರ್ದು ಭಾರಿ ಒಂಜಿ ಸೋಪುದ ಕಜ್ಜಿಪ್ಪು ಸುಳ್ಳು ಅಂತ ಪನ್ಪುನತ್ತು ಗ್ಯಾಸ್ ಆಫ್ ಮಂತೆ ಬೊಕ್ಕ ಮುಚ್ಚೆ ಇತ್ತದಾದ ಮನ್ಪುನ್ ಪಂಡ ಇಂಕುಲು ಒಂಜಿ ಸೆಂಡಿಗೆ ಕಾಯ್ಪುಗ ಗ್ಯಾಸ್ ನಮ್ಮ ಅವೇ ಪಂಡೈತೆ ಪೊಲಲಿದು ಅಜ್ಜಿಡ 15 ದಿನ ಸೆಂಡಿಗೆ ಅಂದು ತೂಕ ಇವತ್ತು ಒಂಜಿ ಶೋಕ ಹಾಕೊಂಡು ಸಾಗುದ ನೀರು ಇವಾಗ ಗ್ಯಾಸ್ ಅಂತ ಮರಳ ಬಿಟ್ಟು ಕರೆಂಟ್
ಗ್ಯಾಸ್ ಕಾಯ್ಕೊಂಡು ಕರೆಂಟ್ ಬೇಕಾವು ಅಜ್ಜರ ನಮ್ದು ಗ್ಯಾಸ್ ಎಲ್ಲ ಜಾಸ್ತಿ ಕರೆಂಟ್ ಎಲ್ಲ ನಿಲ್ತೇನೆ ತಿಂತದಾಗ ಸಾಬುಲ ನೀರುಳ್ಳಿ ಕಾರ ಉಂಡಾ ಎಂಚುಂಡು ಒಂದು ಹೆಡ್ಡೇಜಾ ಹ್ಞೂ ಓಕೆ ಹಾಂ ಅಂತ ಕಾರ ಉಂಡಾ ಒಂದು ಅಪ್ಪುಲೆ ಇಲ್ಲಡೆ ಮನ್ಪುನ ಅಂದೆ എനിക്ക് ಡೌಟು ಅಕ್ಕಲ್ಲ ಒಂದು ಹೋಮ್ ಮೇಡ್ ಇಲ್ಲಡೆ ಮಂತದ್ದು ಮಂತೇರು ಸಂಡಿಗೆ ఒక ఇంట్లో మత వచ్చా నమ్మకి నీకు ಇದು ಸಂಡಿಗೆ ಆಯ್ತಾಯ್ತಾ ಇದು ಸಂಡಿಗೆ ಚಂದಂಟ ಎಂತ ಬೇವರು ಮಾರೆ ತಿಂದ್ರಲ್ಲ ಚೆಂದುಂಟಾಯ್ತಾ ಟೇಸ್ಟ್ ಉಂಟು ತಿನ್ಬೋದಾಯ್ತಾ ತಿನ್ನೋದಿಲ್ಲ ಮಾತಾಡಿಲ್ಲ ನೀರುಳ್ಳಿದ ಎಡ್ಡೆಡು ನೀರುಳ್ಳಿದ ಸಾಗುಲ ಬಾರ್ದೇರು ಅಂಚ ಒಂತೇನೆ ಲೈಟ್ ಅದು ಕಾರಂಡು ದೇವರೇ ನಾನು ಆಂಡು ಬಿಡಿ ನೀಡಿಗೆ ಎಂಡು ಅನ್ಬೇಕಾದ್ರೆ ಗಾಪುಜಿ ಅಂಚ ಬೋಡ ಪೊಲಲಿ ಬೋನ ಒಂದು ಸ್ವಲ್ಪ ಅಜ್ಜಿ ಕುಡಿದ್ರು ಆಡ ಈ ಸೆಂಡಿಗೆ ಎಂದೆ ತೊನ್ನೆ ಶೋಕಾಣ చిన్న చిన్న టేస్ట్ ఆపు బకల తినకందాపు ఆయన తినిపే బకల గోడు మంచి రెండు ఓనస్ జోరు బడాపు పదింగి తింತೀನಿ ಅಂತ ఒక ದಾಲ ತಿಂತಿದ್ದೆ ತಿನ್ನೋದಿಲ್ಲ ಎನ್ನಡಿಕಾಯ್ತದಲ್ಲ ಮಲ್ಲೆಜ್ಜಿ ಪಲವರ ಎನ್ನಡಿಕಾಯ್ತಿನ ತಿನ್ನೋಡಿಗೆ ನಮಗೆ ಗಂಟೆ ಬೆನೆ ಬರವರ್ಪು ಜನದಿಂದ ಆಯ್ತು ಓಕೆ ಗೈಸ್ ಇದಿಗೆ ಈ ವಿಡಿಯೋ ಎಂಡ್ ಮನ್ಪೆ ಆಯ್ತು ಎಂಗ್ಲ ನಮಸ್ತೆ ಬೇರೆ ನಾವು ಮಾತಾ ಎಂಗ್ ತೋರಿಸ್ಪೇರ ಆಪುಜಿ ಪೊಲ್ಲ రెండు ಮುಲತ್ತರ ಮನ್ಪೆ రెండు ಅಡಿಪೆ రెండు ವರಸ రెండు ಕುಂಟಾದ ಪೆ ನಾ ಪೂರ ನೆಕ್ಸ್ಟ್ ಏನ ಮಲ್ಲ ಡ್ರೈ ಫ್ರೂಟ್ ಕನಪೆ ಅದಕ್ಕ ದೀದಿ ಅನ್ನ ಇಲ್ಲ ದಿಡಿ ಅಂದಾದ ಬೇಲೆ ಮಂತದಿಲ್ಲ ಡೇ ದಾದ ಕಜಿಪು ಡೇ ದಾದ ಮಂತದಿಲ್ಲ ಡೈಲಿ ವ್ಲಾಗ್ ಪಾಡೋದಿಲ್ಲ ಅಂಚೆನೆ ನಾನು ಕನ್ನಡದಲ್ಲ ಪಾತ್ರೆಗಳದಲ್ಲ ತಪ್ಪಿತ್ತು ಇಂಕ ಮಾಪಿಪ್ಪಾಡು ಪಾತ್ರೆ ಅಂತಂದ್ರೆ ಇಜ್ಜಿ ಅಂಡ ಬರ್ಪುಜಿದ್ ಬರ್ಪುಡು ಅಂಡ ಕಷ್ಟದ ಒಂತ ಶಬ್ದ ಇಂಕ್ಲಿಗೆ ಒಂಚೂರು ಬಂಗ ಹಾಪುಡ ಅಂತ ಓದಿಲ್ಲ ದಾದ ಮಂತ್ಪುನು ಅಡೆ ಅಡ್ಜಸ್ಟ್ ಮಂತ್ ಪಾತಿಲ್ಲ ಓಕೆ ಗೈಸ್ ಇದಕ್ಕೆ ಈ ವಿಡಿಯೋ ಎಂಡ್ ಮಂತ್ ಒಂದಿಲ್ಲ ಇಷ್ಟ ಅನ್ನ ಲೈಕ್ ಮಂಪ್ಲೆ ಶೇರ್ ಮಂಪ್ಲೆ ಅಂಚನೆ ಕಮೆಂಟ್ ಮಂಪ್ನ ಮದ ಪಡಿಸಿ ಎನ್ನ ಚಾನಲ್ಗೆ ಬೊಕ್ಕ ಅದೇ ದಾಲೆಂಚಿನ ಎಲ್ಲ ಕೋಲಗ ಬೆಲೆ ವೇಟ್ ಮಾತ ಅಂದ್ರೆ ಸೆಕೆಟ್ ಇಂಕ ಉರಿಯ ಒಂದು ನಿಜ ಮಸ್ತ್ ವಿಡಿಯೋ ಮಂದ್ವೇನು ಇಂಕ ಆಪುಜಿ ಡೈಲಿ ಬ್ಲಾಗ್ ಪಾಡ್ ಬಣ್ಣಕ್ಕೆ ಒಂಜಿ ತೆಲ್ಲೊಂಜಿ ಎನ್ನ ದಾದ ಒಂಜಿ ದಿನದ ಅಂಚ ಪಂಡದು ನಾನು ಪಾಡಿಗೆ ಇವಾಗ ದಾದ ಆಗ್ತದೆ ಒಕ್ಕಡೆ ಈ ದಿನದ ವೇಸ್ಟ್ ಮನ್ಪೊಡು ಈ ದಿನ ದಾದ ಮಂತಂದಿಲ್ಲ ನಾನು ವಿಡಿಯೋ ಮಂತಂದ ಪ್ರತಿ ಒಂಜಿ ಯೂಟ್ಯೂಬ್ ದಕ್ಕಲ್ಲ ದಾದ ಮನ್ಪಡ್ಬಂಡ ದಿನ ದಾದ ಮಂತಂದಿಲ್ಲ ಪಕ್ಕಡೆ ನಮ್ಮ ಟೈಮ್ ವೇಸ್ಟ್ ಮಂತ್ ಅವು ಒಂದು ಮನ್ಪುನೇ ಇದ್ದು ಅವೇನು ನಮ್ಮ ಪ್ಯಾಕ್ ಕ್ಯಾಚ್ ಮಂತದ್ದು ಅಪ್ಪಡ ಮನ್ಪಲಿ ಇಷ್ಟ ಅಣ್ಣ ಬೇರೆ ಅದಕ್ಕೆ ದಾದ ಇರಂಡು ನಾಲೆಜ್ ಇಟ್ಟು ಹಿಂಗೆ ಕಾಮಿಡಿ ವಿಡಿಯೋ ಮಾತ್ರ ಮನ್ಪೇರೆ ಮಸ್ತ್ ಇಷ್ಟ ಗಾಯ್ಸ್ ದಾದ ಅಂತ ಹಿಂಗೆ ಅವು ಆತು ಗೊತ್ತಾ ಒಂದಿಜ್ಜಿ ಓಕೆ ನೆಕ್ಸ್ಟ್ ತೂಕ ನಮ್ಮ ಕಲ್ಪುಗ ಪೂರೆಲ್ಲ ಕಲ್ಪುಗ ಪೂರ ಹೊರಲ್ಲ ನಮಗೆ ಬರ್ಪು ಜಾತೆ ನಮ್ಮ ಸ್ಟೆಪ್ ಬೈ ಮತ್ತೊಂದು ಪೂಕ ಐನತ್ತ ಅದಾಣ ಮಂಪೇರ ತೂಪೆ ಅದಮಟ ಈ ವಿಡಿಯೋ ಇಷ್ಟ ಆಡ ಲೈಕ್ ಮಾಡ್ತೀನಿ ಮಾತ್ರ ಮದ ಪೋಚಿ ಸಬ್ಸ್ಕ್ರೈಬ್ ಮಾಡ್ತದೆ ಪಂಡದ ಈ ವಿಡಿಯೋಗೆ ಎಂಡ್ ಮಂತದಲ್ಲೇ ಗಾಯ್ಸ್ ನಮಸ್ತೆ ಮಾತಾಡಿಲ್ಲ